ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲಿನ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ವಾರಕ್ಕೊಂದು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ನಾವು ಈ ವಾರ ಸುರಕ್ಷಾ ಸಂಜೀವಿನಿಯಲ್ಲಿ ನೋವು ನಿವಾರಕ ಔಷಧಿಗಳು, ಅಂದರೆ ಹೆಚ್ಚಾಗಿ ನಾವು ದಿನ ಬಳಕೆಯಲ್ಲಿ ದಿನನಿತ್ಯದ ಉಪಯೋಗದಲ್ಲಿ ನೋವು ನಿವಾರಕ ಔಷಧಿಗಳನ್ನು ಒಂದಲ್ಲ ಒಂದು ಕಾರಣಕ್ಕೆ ತೆಗೆದುಕೊಳ್ಳುವವರನ್ನು ನೋಡಿದ್ದೇವೆ, ನಾವು ತೆಗೆದುಕೊಳ್ತೇವೆ. ಈ ನೋವು ನಿವಾರಕ ಔಷಧಿಗಳು ಏನು ಇದು? ನೋಡಿ, ನೋವು ನಿವಾರಕ ಔಷಧಿಗಳು ಅಂದರೆ ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಪೇಯ್ನ್ ಕಿಲ್ಲರ್ಸ್ ಅಂತ ಹೇಳ್ತೇವೆ. ಇದನ್ನು ಅತಿ ಹೆಚ್ಚು ದುರ್ಬಳಕೆ ಆಗುವ ಔಷಧಿಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಇದೆ. ಅತಿ ಹೆಚ್ಚು ದುರ್ಬಳಕೆ ಆಗ್ತಾ ಇದೆ, ಬಳಕೆ ಆಗೋದಕ್ಕಿಂತ ಜಾಸ್ತಿ ದುರ್ಬಳಕೆ ಆಗ್ತಾ ಇದೆ ನೋವು ನಿವಾರಕ ಔಷಧಿ ಅಂತ ನಾವು ಹೇಳ್ತೇವೆ. ಪೇಯ್ನ್ ಕಿಲ್ಲರ್ಸ್ ಅಂತ ಹೇಳಿದರೆ ನಾವು ಕನ್ನಡದಲ್ಲಿ ಹೇಳಿದರೆ ನೋವನ್ನು ಕೊಲ್ಲುವಂತಹದ್ದು, ಕ್ರಮೇಣವಾಗಿ ನಮ್ಮನ್ನೇ ಕೊಲ್ತದೆ ಅದು. ಸರಿಯಾಗಿ ಹೇಳಿದ್ದೀರಾ. ನೋವು ನಿವಾರಕ ಆಗಿ ಅದು ವಿನಾಶಕಾರ ಔಷಧಿಯಾಗಿ ನಮಗೆ ಪರಿಣಮಿಸಿದೆ. ಯಾಕೆಂತ ಹೇಳಿದರೆ ನೋವು ಎಲ್ಲರಿಗೂ, ಮನುಷ್ಯ ಆದಮೇಲೆ ನಮಗೆ ಭಾವನೆಗಳು, ದೈಹಿಕವಾದಂಥ ಮಾನಸಿಕವಾದ ನೋವುಗಳು ಎಲ್ಲವೂ ಬರುವಂಥದ್ದು. ಈ ಮಾನಸಿಕ ನೋವಿಗೆ ಸಾಂತ್ವನ ಬೇಕು, ಆದರೆ ದೈಹಿಕವಾದಂಥ ನೋವಿಗೆ ಬೇಕಾಗಿರೋದು ನಮಗೆ ನೋವು ನಿವಾರಕ ಔಷಧಿಗಳು, ಪೇಯ್ನ್ ಕಿಲ್ಲರ್ಸ್ ಅಂತ ಹೇಳಿ, ಅನಾಲ್ಜೆಸಿಕ್ಸ್ ಅಂತ ಹೇಳ್ತೇವೆ. ಸೊ ದೈಹಿಕವಾದಂಥ ನೋವು ಯಾವುದಿರ್ಬೋದು? ನಮಗೆ ಏಟು ಬಿದ್ದಾಗ, ಆಕ್ಸಿಡೆಂಟ್ ಆದಾಗ ನೋವು ಬರುವಂಥದ್ದು, ಅಥವಾ ತಲೆ ಶೂಲೆ ಅಂತ ಹೇಳ್ತೇವೆ. ಹಲ್ಲು ನೋವು ಬರಲಿಕ್ಕೆ ಸಾಧ್ಯತೆ, ಬೆನ್ನು ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಹೀಗೆ ಎಲ್ಲ ಅಂಗಗಳಿಗೂ ನೋವು ಬರುವ ಸಾಧ್ಯತೆಗಳಿದೆ. ಯಾವುದೋ ಕಾರಣದಿಂದ, ಯಾವುದೋ ರೋಗದಿಂದ ನೋವು ಬರುವಂಥದ್ದು, ಬೇರೆ ಬೇರೆ ಕಾರಣಗಳಿಂದ ನೋವು ಬರುವಂಥದ್ದು. ನೋವು ಬಂದಾಗಲೆಲ್ಲ ನಾವು ಔಷಧಿ ತೆಗೆದುಕೊಂಡು, ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಔಷಧಿಯ ಮೇಲೆ ಡಿಪೆಂಡ್ ಆಗಿರ್ತೇವೆ. ಸಣ್ಣ ಪುಟ್ಟ ನೋವುಗಳಿಗೆ ನಾವು ದೈಹಿಕವಾದ ನೋವುಗಳನ್ನು ನಾವು ತಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ನಾವು ಮಾಡೋದಿಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದಕ್ಕೂ ಸಹ ಒಂದು ಔಷಧಿ ತೆಗೆದುಕೊಳ್ಳುವ ಒಂದು ಹವ್ಯಾಸವನ್ನು, ದುಶ್ಚಟವನ್ನು ನಾವು ಬೆಳೆಸ್ಕೊಂಡಿದ್ದೇವೆ. ನಾನು ಈ ಮೊದಲಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಮಗೆಲ್ಲ ಅತಿಯಾದಂತಹ ಅವಸರ, ನಮ್ಮ ಕೆಲಸಗಳ ಒತ್ತಡ, ಕೆಲಸಗಳ ಜೀವನ ಶೈಲಿ, ಬದುಕು ಎಲ್ಲವೂ ಅತ್ಯಂತ ವೇಗದಲ್ಲಿದ್ದೇವೆ ನಾವು. ಹಾಗಾಗಿ ನೋವು ಕೂಡ ಬೇಗ ಗುಣ ಆಗಬೇಕೆನ್ನುವಂತಹ ಒಂದು ತಾಳ್ಮೆ ಇಲ್ಲ ನಮಗೆ. ತಾಳ್ಮೆ, ನೋವು ಬಂದ ಮೇಲೆ ಔಷಧಿ ತಗೊಳ್ಳೋದು ಅದು ಬಿಡಿ, ಸಹಜ. ನಾನು ಕೆಲವರನ್ನು ನೋಡಿದ್ದೇನೆ. ಹೇಗೆ ಅಂತ ಹೇಳಿದರೆ, ಜೇಬಲ್ಲಿ 4 ನೋವಿನ ಮಾತ್ರೆ, ಬ್ರೂಫೆನ್ ಮಾತ್ರೆ ಮತ್ತು ಪ್ಯಾರಾಸಿಟಮಾಲ್, ಕ್ರೋಸಿನ್ ಮಾತ್ರೆಯನ್ನು ಇಟ್ಕೊಂಡೇ ಹೋಗೋದು. ಯಾಕೆಂತೇಳಿ, ಎಲ್ಲಿಯಾದರೂ ನೋವು ಬಂದರೆ ಒಂದು ರಪ್ಪ ಅಂತ ತಗೊಳ್ಳಿಕ್ಕೆ ಆಗ್ತದೆ ಅಂತೇಳಿ. ಇದು ಬಳಕೆಗಿಂತ ದುರ್ಬಳಕೆ ಆಗುವ ಸಾಧ್ಯತೆ ಜಾಸ್ತಿ. ನಮ್ಮ ಒಬ್ಬ ಸ್ನೇಹಿತ ಇದ್ದ, ಅವನು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡೋದು. ಅವನು ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನನಗೆ ಬಾಸ್ ಜೊತೆ. ಸೊ ಮನೆಯಿಂದ ಹೊರಡುವಾಗಲೇ ಒಂದು ಪ್ಯಾರಾಸಿಟಮಾಲ್ ಮಾತ್ರೆ ತಿಂದು ಹೋಗೋದು. ಯಾಕೆಂದರೆ ಇವತ್ತು ಎಲ್ಲಿಯಾರು ತಲೆನೋವು ಬಂದರೆ ನನ್ನ ಮೀಟಿಂಗ್ ಹಾಳಾಗ್ತದೆ. ಸೊ ಮೀಟಿಂಗಿಗಿಂತ ಮೊದಲೇ ಮಾತ್ರೆ ತಿಂದು ಹೋಗುವಂಥ ಪರಿಸ್ಥಿತಿ. ನೋವು ಬರುವ ಮೊದಲೇ ನೋವು ನಿವಾರಕ. ಅಂದರೆ ಮೊದಲೇ ಇದು ಮೋರ್ ಆಫ್ ಮೆಂಟಲ್ ಸೈಕಾಲಜಿ. ನಾವು ಮೀಟಿಂಗ್ನಲ್ಲಿ ನೋವು ಬಂದರೆ ಅಂತ ಹೇಳುವ ಒಂದು ಭಾವನೆಯಿಂದ ಹೋಗ್ತಾ ಇರ್ತದೆ. ಇದು ತೋಳ ಬರ್ತಾರೆ, ನೋವು ಬಂದರೆ ಅಂತ ಹೇಳಿದರೆ ನೋವು ಬಂದೇ ಬರ್ತದೆ. ಮತ್ತೊಂದು ಭಾಷೆಯಲ್ಲಿ ಹೇಳೋದಿದ್ರೆ, ಕೂಸು ಹುಟ್ಟುವ ಮೊದಲೇ ಕುಲಾವಿ ಹೊಲಿಸಿಡುವುದು ಅಂತ ಹೇಳ್ತೇವೆ ನಾವು. ಮಗು ಹುಟ್ಟುವ ಮೊದಲೇ ಅಂಗಿ ಹೊಲಿಸಿದ್ದು ಇಡುವಂತಹ ಅಭ್ಯಾಸ ಇದು. ನೋವು ಬಂದರೆ ಎಲ್ಲ ಮೂಡ್ ಆಫ್ ಆಗ್ತದೆ, ನನ್ನ ಮೀಟಿಂಗ್ ಹಾಳಾಗ್ತದೆ ಅಂತೇಳಿ ಮೊದಲೇ ಮಾತ್ರೆ ತಿಂದು ಹೋಗುವಂಥ ಅತಿ ಬುದ್ಧಿವಂತಿಕೆ. ಸೊ ಇದು ಬಹಳ ತಪ್ಪು. ಯಾಕೆಂತ ಹೇಳಿದರೆ, ನಮ್ಮ ಭಾರತ ದೇಶದಲ್ಲಿ ಇದೆಲ್ಲ ಓವರ್ ದ ಕೌಂಟರ್ ಡ್ರಗ್ ಆಗಿದೆ. ಇದು ಪ್ಯಾರಾಸಿಟಮಾಲ್ ಇರ್ಬೋದು, ಪ್ಯಾರಾಸಿಟಮಾಲ್ ಅಂದರೆ ಕ್ರೋಸಿನ್ ಅಂತ ಹೇಳ್ತೇವೆ, ಕಾಲ್ಪಾಲ್ ಅಂತ ಹೇಳ್ತೇವೆ, ಐಮಾಲ್ ಅಂದರೆ ಐಬುಪ್ರೊಫೆನ್ ಪ್ಯಾರಾಸಿಟಮಾಲ್ ಇರುತ್ತದೆ, ಮೆಡಮಾಲ್ ಅಂತ ಹೇಳ್ತೇವೆ, ಡೋಲೋ 650, ಡೋಲೋ 500. ಇದೊಂದು ಅತಿ ಸುಲಭವಾಗಿ ಸಿಗುವಂಥ ಔಷಧಿ, ಯಾವುದೇ ವೈದ್ಯರ ಚೀಟಿ ಇಲ್ಲದೆ ಎಲ್ಲ ಫಾರ್ಮಸಿಗಳಲ್ಲಿ. ನೀವು ಅಲ್ಲಿ ಹೋಗಿ ಮೆಡಿಕಲ್ ಶಾಪಿನ ಎದುರು, ನಮ್ಮ ದಕ್ಷಿಣ ಕನ್ನಡದಲ್ಲಿ ಆ ರೀತಿಯ ಒಂದು ವ್ಯವಸ್ಥೆ ಇಲ್ಲ. ನೀವು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋಗಿ ನೀವು ಬೆನ್ನು ಮುಟ್ಟಿದರೆ ಸಾಕು, ಮೆಡಿಕಲ್ ಶಾಪಿನ ಎದುರು ನಿಂತರೆ ನಿಮಗೆ ಬೆನ್ನು ನೋವು ಉಂಟ, ಮಾತ್ರೆ ತಗೊಳ್ಳಿ ಅಂತ ಕೊಡ್ತಾರೆ. ಯಾವ ವೈದ್ಯರ ಚೀಟಿ ಇಲ್ಲದೆ ಸಹ ಕೊಡುವಂಥ ಒಂದು ವ್ಯವಸ್ಥೆಗೆ ನಾವು ಬಂದು ನಿಂತಿದ್ದೇವೆ. ಅದು ಆಗಬಾರ್ದು. ಈ ನೋವು ನಿವಾರಕ ಔಷಧಿಗಳು ಅತಿಯಾಗಿ ಬಳಸಿದರೆ ಅದು ನಮ್ಮ ದೇಹದ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಯಾಕೆಂದರೆ ನಾವು ತಿನ್ನುವ ಎಲ್ಲ ಔಷಧಿಗಳು ನಮ್ಮ ದೇಹದ ಲಿವರ್ನ ಮೇಲೆ ತೊಂದರೆ ಆಗ್ತದೆ, ಕಿಡ್ನಿ ಮೇಲೆ ತೊಂದರೆ ಆಗ್ತದೆ, ಮತ್ತು ಎಲುಬಿನ ಮೇಲೆ ಸಹ ತೊಂದರೆ ಆಗ್ತದೆ. ಈ ಕಾರಣದಿಂದ ನೋವು ನಿವಾರಕ ಔಷಧಿಗಳನ್ನು ಅನಿವಾರ್ಯ ಅನಿಸಿದಾಗ ಮಾತ್ರ ತೆಗೆದುಕೊಳ್ಳಬೇಕು. ಸಣ್ಣ ಪುಟ್ಟ ನೋವುಗಳಿಗೆ ನಾವು ದೇಹಕ್ಕೆ ತಡೆದುಕೊಳ್ಳುವ ಶಕ್ತಿ ಇದೆ, ದೇಹದಲ್ಲಿ ರಕ್ಷಣಾ ವ್ಯವಸ್ಥೆ ಇದೆ. ಇನ್ಫ್ಲಮೇಷನ್ ಅಂತ ಆದಾಗ ನೋವು ಬರುವುದು ಸಹಜ, ದೇಹಕ್ಕೆ ಏಟು ಬಿದ್ದಾಗ. ಆ ನೋವನ್ನು ತಡೆದುಕೊಳ್ಳುವಂಥ ನಾವು ಶಕ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕು. ಅದು ಬಿಟ್ಟು ನಾವು ಪ್ರತಿಯೊಂದಕ್ಕೂ ಸಹ ನೋವು ನಿವಾರಕ ಔಷಧಿಗಳನ್ನು ಚಾಕ್ಲೇಟ್ನಂತೆ, ಪಾಪ್ಕಾರ್ನ್ನಂತೆ ತಿಂದರೆ ಬಹುಶಃ ನಮ್ಮ ಎಲ್ಲ ವ್ಯವಸ್ಥೆಗಳು ಹಾಳಾಗಿ ಮುಂದೊಂದು ದಿನ ನಾವು ಅದರ ಮೇಲೆ ಓವರ್ ಡಿಪೆಂಡೆಂಟ್ ಆಗಿ ಮತ್ತೆ ಬಹಳಷ್ಟು ತೊಂದರೆಗಳಿಗೆ ಕಾರಣ ಆಗ್ತದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ.
ಹಾಗಿದ್ರೆ ಈಗ ನೋವು ನಿವಾರಕ ಔಷಧಿಗಳನ್ನು ನಾವು ಯಾಕೆ ಬಳಸುವುದು, ಎಲ್ಲಿ ಬಳಸ್ತಾರೆ? ನೋಡಿ, ನೋವು ನಿವಾರಕ ಔಷಧಿಗಳನ್ನು ಕೆಲವೊಂದು ಇಂಡಿಕೇಶನ್ ಇದೆ. ಈಗ ನಿಮಗೆ ಆಕ್ಸಿಡೆಂಟ್ ಆಗಿ ನೀವು ಹಾಸ್ಪಿಟಲೈಸ್ ಆದಾಗ ಅಲ್ಲಿ ವೈದ್ಯರು ನಿಮಗೆ ನೋವು ನಿವಾರಕ ಔಷಧಿ ಕೊಡ್ತಾರೆ, ಅದು ಅನಿವಾರ್ಯ, ಅಲ್ಲಿ ನೀವು ತೆಗೆದುಕೊಳ್ಳೇಬೇಕು. ಅಲ್ಲಿ ನೀವು ಅಂದರೆ ವೈದ್ಯರು ಚೀಟಿ ಕೊಟ್ಟಿರ್ತಾರೆ, ನಿಮಗೆ ಇಂಥ ಔಷಧಿ, ಒಂದು ಡೈಕ್ಲೋಫೆನಕ್ಕೆ ಇಂಜೆಕ್ಷನ್ ಕೊಡಿ ಅಂತ ಹೇಳ್ತಾರೆ, ಅಥವಾ ಐಮಾಲ್ ಮಾತ್ರೆ ಕೊಡಿ ಅಂತ ಹೇಳ್ತಾರೆ, ಅಥವಾ ಕ್ರೋಸಿನ್ ಇಂಜೆಕ್ಷನ್ ಪ್ಯಾರಾಸಿಟಮಾಲ್ ಇಂಜೆಕ್ಷನ್ ಕೊಡಿ ಅಂತ ಹೇಳ್ತಾರೆ. ಈಗ ನೋವು ಬಂದಾಗ, ಜ್ವರ ಬಂದಾಗ ನೋವು ನಿವಾರಕ ಔಷಧಿಗಳನ್ನು ನಾವು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇರ್ತದೆ. ನೋವು ನಮಗೆ ತಡೆದುಕೊಳ್ಳಲಿಕ್ಕೆ ಆಗದಿದ್ದಾಗ ನಾವು ಖಂಡಿತವಾಗಿ ಸಹ ತೆಗೆದುಕೊಳ್ಬೇಕು. ಆದರೆ ನೋವು ತಡೆದುಕೊಳ್ಳಲಿಕ್ಕೆ ಆಗುವಂತಹ ನೋವುಗಳನ್ನು ನಾವು ಔಷಧಿ ಇಲ್ಲದೆ ಅದನ್ನು ನೋವು ನಿವಾರಿಸಿಕೊಳ್ಳುವಂಥ ಒಂದು ಪರಿಪಾಠವನ್ನು ನಾವು ಬೆಳೆಸಿಕೊಳ್ಳಬೇಕು. ಅದು ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ನಾವು ನೋಡಿದ್ದೇವೆ ಭಾಳಷ್ಟು ಮಂದಿ, ಈಗ ತಾನೇ ಹೇಳಿದೆ, ಅನಾವಶ್ಯಕವಾಗಿ ಮನೆಯಲ್ಲಿ ನಾವು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಮೆಡಿಕಲ್ ಶಾಪ್ ಬಿಡ್ಬೋದು. ಆ್ಯಂಟಿಬಯೋಟಿಕ್ಗಳನ್ನು ನಾವು ತಂದಿಡ್ತೇವೆ, ಮತ್ತು ಪೇಯ್ನ್ ಕಿಲ್ಲರ್ಗಳನ್ನು, ನಿಮೆಸುಲೈಡ್ ಅಂತ ಒಂದು ಔಷಧಿ ಇದೆ, ನೈಸ್ ಮಾತ್ರೆ ಅಂತ ಭಾಳಷ್ಟು ಫೇಮಸ್ ಆಗಿತ್ತದು. ಐಮಾಲ್ ಮಾತ್ರೆ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಭಾಳ ಫೇಮಸ್. ಹಲ್ಲು ನೋವು ಬಂದರೆ ಐಮಾಲ್ ತಗೊಳ್ಬೇಕು ಅಂಥೇಳಿ ನಮ್ಮ ದಂತವೈದ್ಯರಿಗೆ ಬರುವಾಗ ಹಲ್ಲು ನೋವು ಇದೆ ನನಗೆ ಡಾಕ್ಟ್ರೆ, ನಾನು ಐಮಾಲ್ ತಗೊಂಡಿದ್ದೇನೆ, ಅದರಲ್ಲಿ ಏನು ಕಡಿಮೆ ಆಗಲಿಲ್ಲ ಅಂದರೆ ಆಲ್ರೆಡಿ ಐಮಾಲ್ ತಂದು ನೋವು ಕಡಿಮೆ ಆಗೋದ ಸ್ಟೇಜಿಗೆ ಅವನು ಬಂದಿರ್ತಾನೆ. ಮತ್ತು ಇನ್ನೊಂದು ಏನಾಗ್ತದೆ ಅಂದರೆ, ಒಂದು ಔಷಧಿಯನ್ನು ಪದೇ 100 ಬಾರಿ ತಗೊಂಡಾಗ ಅದರ ಎಫಿಷಿಯನ್ಸಿಯು ಕಡಿಮೆ ಆಗ್ತದೆ, ಮತ್ತು ಅದು ನಾಟುವುದೇ ಇಲ್ಲ. ಸೊ ಅದು ಆ್ಯಂಟಿಬಯೋಟಿಕ್ಕಿಗೆ ಇರ್ಬೋದು, ಅನಾಲಿಸಿಕ್ಕಿಗೆ ಇರ್ಬೋದು, ಅಗತ್ಯಕ್ಕಿಂತ ನಾವು ಜಾಸ್ತಿ ತಗೊಂಡ್ರೆ, ಇದು ನೀವು ದಿನಾ ಬಿರಿಯಾನಿ ತಿಂದರೆ ಮತ್ತೆ ಬಿರಿಯಾನಿ ಬಗ್ಗೆ ನಿಮಗೆ ಅಲರ್ಜಿ ಆಗ್ತದೆ ನೋಡಿ. ಅದೇ ರೀತಿ ನಮ್ಮ ಕುಡುಕರಲ್ಲಿ ಒಂದು ಭಾಷೆ ಇದೆ, ದಿನಾಲ ಕ್ವಾರ್ಟರ್ ಬರ್ನಾಗಬೇಕು, ಕ್ವಾರ್ಟರ್ ನಾಟು ನೈಜಿ ಅಂತ ಹೇಳ್ತಾರೆ. ಅಂತ ಆ ರೀತಿಯ ಸ್ಟೇಜ್ಗೆ ಅವರಂದರೆ ಅವರು ಅದು ಮುಂಬಡ್ತಿ ಪಡೆದಿರ್ತಾರೆ, ಅದಕ್ಕಿಂತ ಹೆಚ್ಚಿನ ದರ್ಜೆಗೆ ಏರಿರ್ತಾರೆ, ಪ್ರಮೋಷನ್ ಆಗಿರ್ತದೆ. ನೋವು ನಿವಾರಕ ಔಷಧಿಗೂ ಅಷ್ಟೇ, ಒಂದು ದೇಹಕ್ಕೆ ಅದನ್ನು ತಡೆದುಕೊಳ್ಳುವ ಶಕ್ತಿ, ರೆಸಿಸ್ಟೆನ್ಸ್ ಬಂದುಬಿಡ್ತದೆ. ಸೊ ದಿನ ನೀವು ನೋವು ನಿವಾರಕ ಔಷಧಿ ತಗೊಳ್ತಾ ಇದ್ದರೆ ಮತ್ತೆ ಅಗತ್ಯ ಇದ್ದಾಗ ತಗೊಂಡಾಗಲೂ ಅದರ ಪರಿಣಾಮ ಬೀರುವುದಿಲ್ಲ. ಸೊ ಈ ಎಲ್ಲ ಕಾರಣದಿಂದ ನೋವು ನಿವಾರಕ ಔಷಧಿಗಳನ್ನು ನಾವು ಬಹಳ ಜಾಗರೂಕತೆಯಿಂದ, ಅದು ಬೇರೆ ಬೇರೆ ರೀತಿಯ ನೋವು ನಿವಾರಕ ಔಷಧಿಗಳಿದೆ. ಸಿಂಪಲ್ ಮೈಲ್ಡ್ ಪೇನ್ ಕಿಲ್ಲರು ಇದೆ, ತುಂಬ ಸ್ಟ್ರಾಂಗ್ ಆಗಿರುವಂಥ ಮೈಲ್ಡ್ ಪೇನ್ ಕಿಲ್ಲರ್ಗಳು ಇದೆ. ಸಾಮಾನ್ಯವಾಗಿ ಮೈಲ್ಡ್ ಪೇನ್ ಕಿಲ್ಲರ್ಗಳಲ್ಲಿ ನಮ್ಮ ನಿಮೆಸುಲೈಡ್ ಇರ್ತದೆ, ನೈಸ್ ಮಾತ್ರೆ ಅಂತ ನಾವು ಹೇಳ್ತೇವೆ, 100 ಮಿಲಿಗ್ರಾಮ್ ಆಗಿ ಕೊಡ್ತಾರೆ ದಿನಕ್ಕೆ 2 ಬಾರಿ. ಮತ್ತು ಪ್ಯಾರಾಸಿಟಮಾಲ್ ಇರುವಂಥದ್ದು ಸಾರ್ವತ್ರಿಕವಾಗಿ ಅತ್ಯಂತ ಸುರಕ್ಷಿತವಾದಂತಹ ಪ್ಯಾರಾಸಿಟಮಾಲ್, ಹೆಚ್ಚಾಗಿ ಅದು ಗರ್ಭಿಣಿಯರಲ್ಲಿ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್, ಮೊಲೆಗೆ ಹಾಲು ಕೊಡುವಂತಹ ತಾಯಂದಿರಲ್ಲಿ, ಮಕ್ಕಳಲ್ಲಿ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಬ್ರೂಫೆನ್ ಮಾತ್ರೆ ಕೊಡೋದಿಲ್ಲ. ಯಾಕೆಂತ ಹೇಳಿದರೆ ಮಕ್ಕಳಲ್ಲಿ ಲಿವರ್, ಯಕೃತ್ತು, ನಾವು ತಿನ್ನುವ ಎಲ್ಲ ಔಷಧಿ ಯಕೃತ್ತಿನ ಮುಖಾಂತರ ದೇಹದಿಂದ ಹೊರಗೆ ಹೋಗಬೇಕಾಗತ್ತೆ. ಇಲ್ಲಿ ಯಕೃತ್ತು ಡೆವಲಪ್ ಆಗಿರುವುದಿಲ್ಲ ಸಣ್ಣ ಮಕ್ಕಳಲ್ಲಿ. ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗಿ ಪ್ಯಾರಾಸಿಟಮಾಲ್ ಮಾತ್ರ ಕೊಡುವಂಥದ್ದು, ಬ್ರೂಫೆನ್ ಕೊಡೋದಿಲ್ಲ, ನಿಮೆಸುಲೈಡ್ ಸಹ ಕೊಡೋದಿಲ್ಲ. ವಯಸ್ಕರಲ್ಲಿ ತೀವ್ರತೆಯನ್ನು ನೋಡಿಕೊಂಡು, ಈಗ ಒಂದು ವೇಳೆ ಸಿಕ್ಕಾಬಟ್ಟೆ ನೋವಿದ್ದರೆ ನಾವು ಓಪಿಯಾಯ್ಡ್ ಅನಾಲಿಸಿಕ್ಸ್ ಅಂತ ಹೇಳ್ತೇವೆ, ಟ್ರೆಮೆಡಾಲ್ ಅಂತ ಇದೆ, ಅದು ಅತಿ ಹೆಚ್ಚು ನೋವಿದ್ದರೆ ಅದನ್ನು ನಾವು ಬಳಸುವಂಥದ್ದು. ಬೇರೆ ಬೇರೆ ರೀತಿಯ ಕಾಂಬಿನೇಷನ್ ಔಷಧಿಗಳು ಇದೆ. ಬ್ರೂಫೆನ್ ಮತ್ತು ಪ್ಯಾರಾಸಿಟಮಾಲ್ ಒಟ್ಟಾಗಿ ದೊರಕ್ತದೆ, ಡೈಕ್ಲೋಫೆನಕ್ ಮತ್ತು ಪ್ಯಾರಾಸಿಟಮಾಲ್ ಒಟ್ಟಾಗಿ ದೊರಕುವಂಥ ಔಷಧಿಗಳು ಇದೆ. ಅದೇ ರೀತಿ ಜಾಸ್ತಿ ನೋವಿದ್ದರೆ ಟ್ರೆಮೆಡಾಲ್, ಈಗ ಮತ್ತು ಪ್ಯಾರಾಸಿಟಮಾಲ್ ಇರುವಂಥ, ಈಗ ನಾವು ಸರ್ಜರಿ ಮಾಡಿ ಒಂದು ದವಡೆ ಹಲ್ಲನ್ನು ತೆಗೆದಿದ್ರೆ ಆಗ ತುಂಬ ನೋವಿರ್ತದೆ. ಮಾಮೂಲಿ ಸಿಂಪಲ್ ಅಲುಗಾಡುವ ಹಲ್ಲನ್ನು ತೆಗೆದಾಗ ವೆರಿ ಸಿಂಪಲ್ ನೋವು, ಅತಿಯಾದ ನೋವು ಇರುವುದಿಲ್ಲ, ನಾವು ವೆರಿ ಮೈಲ್ಡ್ ಅನಾಲಿಸಿಕ್ಸನ್ನು ಕೊಡ್ತೇವೆ. ಅದೇ ರೀತಿ ಸರ್ಜರಿ ಮಾಡಿದರೆ ಅಥವಾ ದೊಡ್ಡ ಆಪರೇಷನ್ ಮಾಡಿದರೆ ನಮಗೆ ಮಾಮೂಲಿ ಅನಾಲಿಸಿಕ್ಸ್ ತಾಗೋದಿಲ್ಲ. ಸೊ ಹೈಯರ್ ಅನಾಲಿಸಿಕ್ಸ್ ಮತ್ತು ವ್ಯಕ್ತಿಯ ಮನೋಸ್ಥಿತಿಯನ್ನು ಸಹ ನಾವು ನೋಡ್ತೇವೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ಅತಿ ಸಣ್ಣ ನೋವಿದ್ದರೂ ಸಹ ಅವನು ಅದನ್ನು ಎಕ್ಸಾಜರೇಟ್ ಮಾಡಿ ಹೇಳ್ತಾನೆ. ಇನ್ನು ಕೆಲವರಿದ್ದಾರೆ ಅತಿ ಎಷ್ಟೇ ನೋವಾದರೂ ಸಹ ಏನೂ ಆಗದವರ ಥರ, ಯಾರಿಗೂ ಏನೋ ಆದವರ ಥರ ಇರ್ತಾರೆ. ಕೆಲವರು ಆಕಾಶ ತಲೆ ಮೇಲೆ ಬಿದ್ದರೂ ಏನು ಆಗದಾಗಿರ್ತಾರೆ, ಕೂಲ್ ಆಗಿರ್ತಾರೆ. ವ್ಯಕ್ತಿಯ ಮನೋಸ್ಥಿತಿಯನ್ನು ನೋಡಿಕೊಂಡು ನಾವು ಯಾವ ರೀತಿಯ ಔಷಧಿ ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡುವಂಥದ್ದು. ಒಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಅನಾಲಿಸಿಕ್ಸ್ಗಳು, ನಮಗೆ ನೋವು ನಿವಾರಕ ಔಷಧಿಗಳು ಲಭ್ಯವಿದೆ. ಎಲ್ಲ ಔಷಧಿಗಳು ವೈದ್ಯರ ಚೀಟಿ ಇರುವಾಗ ಮಾತ್ರ ತಗೊಳ್ಬೇಕು, ಅಗತ್ಯ ಇದ್ದರೆ ಮಾತ್ರ ತಗೊಳ್ಬೇಕು. ಅಗತ್ಯಕ್ಕಿಂತ ಜಾಸ್ತಿ ಒಮ್ಮೆಲೆ ನೋವು ಕಡಿಮೆ ಆಗಲಿ ಅಂತ ಹೇಳಿ ಹಲ್ಲು ನೋವಿದೆ ಅಂತ 4 ಮಾತ್ರೆ ಅವನು ಒಂದೇ ಸರ್ತಿ ತಿಂದ ಅಂದರೆ ಅವನು ನಿಜವಾಗಿ ಸಹ ಅವನು ಮೂರ್ಖ. ಅದು ಮೂರ್ಖತನದ ಪರಮಾವಧಿ. ಯಾಕೆಂತ ಹೇಳಿದರೆ ಹಾಗೆ ತಿನ್ನೋದ್ರಿಂದ ಹಲ್ಲು ನೋವು ಕಡಿಮೆ ಆಗುವುದಿಲ್ಲ, ದೇಹದ ಅಂಗಾಂಗಗಳ ಮೇಲೆ ತೊಂದರೆ ಆಗ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲಿನ ವಿಶೇಷ ಮಾತುಕತೆಯಲ್ಲಿ ಈ ವಾರದಲ್ಲಿ ನಾವು ನೋವು ನಿವಾರಕ ಔಷಧಿಗಳು, ಇದರ ಬಳಕೆಯಿಂದ ಆಗುವಂತಹ ದುಷ್ಪರಿಣಾಮಗಳು, ಇದನ್ನು ಹೇಗೆ, ಯಾವಾಗ, ಯಾಕೆ ಬಳಸಬೇಕು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಈಗ ನೋವು ನಿವಾರಕ ಔಷಧಿಗಳ ತೊಂದರೆಗಳನ್ನು ಹೇಳಿದ್ರಿ ಡಾಕ್ಟ್ರೆ. ಈಗ ಇದರಿಂದ ಆಗುವಂತಹ ಎಲ್ಲಿ ಬಳಸಬೇಕಂತ ಹೇಳಿದ್ರಿ, ಯಾವಾಗ, ಏನು ತೊಂದರೆಗಳು ಇದಕ್ಕೆ? ನೋಡಿ, ಹೆಚ್ಚಿನ ಈಗ ದೊರಕಿರುವಂತಹ ಎಲ್ಲ ಔಷಧಿಗಳು ಸಹ ನಮ್ಮ
ಕ್ರೋಸಿನ್ ಇರ್ಬೋದು, ಆಸ್ಪ್ರಿನ್ ಇರುವಂಥದ್ದು. ಮೊದಲಿಗೆ ಬಂದದ್ದು ಆಸ್ಪ್ರಿನ್, ಆಮೇಲೆ ಕ್ರೋಸಿನ್, ಪ್ಯಾರಾಸಿಟಮಾಲ್ ಬಂತು, ಆಮೇಲೆ ಬ್ರೂಫೆನ್ ಬಂತು, ಆಮೇಲೆ ಡೈಕ್ಲೋಫೆನಾಕ್ ಅಂತೇಳಿ ಬೇರೆ ಬೇರೆ ರೀತಿಯ ಔಷಧಿಗಳು ಲಭ್ಯವಿದೆ. ಬೇರೆ ಬೇರೆ ರೀತಿಯಲ್ಲಿ ಆ್ಯಕ್ಷನ್ ಮಾಡುವಂತಹ ಔಷಧಿಗಳು ಲಭ್ಯವಿದೆ, ವೈದ್ಯರ ಚೀಟಿಯ ಮೇಲೆ ಲಭ್ಯ ಇರುವಂಥದ್ದು. ಇದರಿಂದ ಸಾರ್ವತ್ರಿಕವಾದ ತೊಂದರೆಗಳಿದೆ. ಏಕೆಂದರೆ ನಮ್ಮ ಕೆಲವೊಂದು ಹೆಚ್ಚಿನ ನೋವು ನಿವಾರಕ ಔಷಧಿಗಳು ನಮ್ಮ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೇವೆ, ಅಸಿಡಿಟಿ ಅಂತ ಹೇಳ್ತೇವೆ, ಹೊಟ್ಟೆಯಲ್ಲಿ ಉರಿ ಬರುವಂಥ ಒಂದು ಸೈಡ್ ಇಫೆಕ್ಟ್ಸ್ ಅದರಂಥದ್ದು ಅದನ್ನು ಉಂಟು ಮಾಡ್ತದೆ. ಈಗ ಬ್ರೂಫೆನ್ ಇರ್ಬೋದು, ಡೈಕ್ಲೋಫೆನಾಕ್. ಕೆಲವೊಮ್ಮಿಗೆ ಔಷಧಿ ತಿಂದಾಗ ಮರುದಿವಸ ಬಂದು ಹೇಳ್ತಾರೆ, ಡಾಕ್ಟ್ರೇ ನಿನ್ನೆ ಮಾತ್ರೆ ತಿಂದು ಇಂಕು ಬಂಜಿಟ್ಟು ಒಂಜಿ ಉರಿತಿಂಡು ದಾಲೆ ಇನ್ನೆರಲಾಪುಜಿ ಅಂತ. ಅಂದರೆ ಅದು ಗ್ಯಾಸ್ಟ್ರಿಕ್ ಫ್ರೆಂಡ್ಲಿ ಅಲ್ಲ. ನಮ್ಮ GI ಟ್ರ್ಯಾಕ್ಟ್ ಏನಿದೆ, ನಮ್ಮ ಅನ್ನನಾಳ ಏನಿದೆ, ಜೀರ್ಣಾಂಗ ವ್ಯೂಹದಲ್ಲಿ ಅದು ಪಾಸಾಗಿ ಹೋಗುವಾಗ ಅದರಲ್ಲಿ ಅಲ್ಲಿ ಉರಿಯೂತ ಉಂಟು ಮಾಡ್ತದೆ. ಅಲ್ಲಿ ಏನು ಮಸಲ್ಸ್ ಏನಿದೆ, ಮ್ಯೂಕೋಸ ಏನಿದೆ, ಅದರ ಮೇಲೆ ಅದಕ್ಕೆ ತೊಂದರೆ ಉಂಟು ಮಾಡ್ತದೆ. ಸೊ ಕೆಲವೊಮ್ಮೆ ಅಲ್ಲಿ ಬ್ಲೀಡಿಂಗ್ ಆಗುವ ಸಾಧ್ಯತೆ ಇದೆ. ಕೆಲವರಿಗೆ ಈ ಅನ್ನನಾಳಗಳಲ್ಲಿ ಜೀರ್ಣಾಂಗ ವ್ಯೂಹದಲ್ಲಿ ರಕ್ತ ಸೋರಿ ಹೋಗುವಂಥ ತೊಂದರೆಗಳಿರ್ತದೆ. ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಪ್ರಾಬ್ಲಮ್ ಇರುವವರಿಗೆ ನಾವು ಸಾಮಾನ್ಯವಾಗಿ ನೋವು ನಿವಾರಕ ಔಷಧಿಯ ಜೊತೆಗೆ ಅನಿವಾರ್ಯ ಇದ್ದಾಗ ಮಾತ್ರ ಕೊಡುವಂಥದ್ದು. ಅದರ ಜೊತೆಗೆ ರ್ಯಾಂಟ್ಯಾಕ್ ಅನ್ನೋ ಅಸಿಡಿಟಿ ತಡೆಗಟ್ಟಲಿಕ್ಕೆ ಇರುವಂಥ ಒಂದು ಔಷಧಿಗಳನ್ನು ನಾವು ಕೊಡ್ತೇವೆ, ಅಥವಾ ಪ್ಯಾಂಟಪ್ರೊಸೋಲ್ ಅಂತೇಳಿ ಬೇರೆ ಬೇರೆ ಔಷಧಿಗಳು ಇದೆ. ಅಂದರೆ ಅದರಿಂದ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ತೊಂದರೆ ಆಗಬಾರ್ದು ಅಂತ ದೃಷ್ಟಿಯಿಂದ ಕೊಡುವಂಥ ಔಷಧಿ. ಸೊ ಈ ಕಾರಣದಿಂದ ಯಾರಿಗೆ ಗ್ಯಾಸ್ಟ್ರೈಟಿಸ್ ತೊಂದರೆ ಇದೆ, ಯಾರಿಗೆ ಅಸಿಡಿಟಿ ತೊಂದರೆ ಇದೆ, ಯಾರಿಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಇದೆ, ಕೆಲವರಿಗೆ ಜನ್ಮಜಾತವಾಗಿ ಈಗ ಕುಸುಮ ರೋಗ ಅಂತ ಹೇಳ್ತೇವೆ, ಹಿಮೋಫಿಲಿಯಾ ಅಂತ ಹೇಳ್ತೇವೆ, ಅಂಥವರಿಗೆ ಈ ಸಾಮಾನ್ಯವಾಗಿ ಬಳಸೋದು NSAID ಅಂತ ಹೇಳ್ತೇವೆ, ಸ್ಟೀರಾಯ್ಡ್ ಇಲ್ಲದಂಥ ಅನಾಲ್ಜೆಸಿಕ್ಸ್, ನೋವು ನಿವಾರಕ ಔಷಧಿಗಳನ್ನು ನಾವು ಬಳಸುವಂತಿಲ್ಲ. ನಮ್ಮ ರೂಲ್ಸೇ ಇದೆ, ರೂಲ್ ಆಫ್ ಥಂಬ್ ಅಂತ ಹೇಳ್ತೇವೆ. ಅಂತಹ ಔಷಧಿಗಳನ್ನು ನಾವು ಬಳಸಿದರೆ ಮತ್ತಷ್ಟು ಬ್ಲೀಡಿಂಗ್ ಆಗುವ ಸಾಧ್ಯತೆ ಇದೆ. ಮತ್ತು ರೋಗಿಗಳಿಗೆ ಅಲರ್ಜಿ, ಹೆಚ್ಚಿನವರಿಗೆ ಕೆಲವೊಮ್ಮೆ ಬ್ರೂಫೆನಿಗೆ ಅಲರ್ಜಿ ಇರುವಂಥದ್ದು, ಕೆಲವರಿಗೆ ಕ್ರೋಸಿನಿಗೆ, ಪ್ಯಾರಾಸಿಟಮಾಲಿಗೆ ಅಲರ್ಜಿ ಇರ್ತದೆ, ಕೆಲವರಿಗೆ ಡೈಕ್ಲೋಫೆನಾಕ್ ಸೋಡಿಯಂ ಮಾತ್ರೆಗೆ ಔಷಧಿ ಅಲರ್ಜಿ ಇರ್ತದೆ. ಸೊ ಅದನ್ನು ನಾವು ನಮ್ಮ ಪ್ರಿಸ್ಕ್ರಿಪ್ಷನ್ ವೈದ್ಯರ ಚೀಟಿಯಲ್ಲಿ ಇಫ್ ಪರ್ಟಿಕ್ಯುಲರ್ ಪರ್ಸನ್ ಈಸ್ ಅಲರ್ಜಿಕ್ ಟು ಪರ್ಟಿಕ್ಯುಲರ್ ಡ್ರಗ್ ನಾವು ರೆಡ್ ಇಂಕಲ್ಲಿ ಬರಿತೇವೆ. ಈಗ ಪೆನ್ಸಿಲಿನ್ ಅಲರ್ಜಿ ಅದು ಆ್ಯಂಟಿಬಯೋಟಿಕ್ ಅಲರ್ಜಿ. ಅದೇ ರೀತಿ ನೋವು ನಿವಾರಕಗಳಿಗೆ ಕೆಲವರಿಗೆ ಸಲ್ಫಾ ಅಲರ್ಜಿ ಇರ್ತದೆ. ಸಲ್ಫಾ ಅಲರ್ಜಿ ಇರೋರಿಗೆ ನಾವು ನಿಮೆಸಲೈಡ್ ಮಾತ್ರೆಯನ್ನು ಕೊಡುವಂಗಿಲ್ಲ. ಅದನ್ನು ನಾವು ನಮ್ಮ ವೈದ್ಯರ ಚೀಟಿಯಲ್ಲಿ ದೊಡ್ಡದಾಗಿ ನಾವು ಬರೆದು ರೆಡ್ ಇಂಕಲ್ಲಿ ಮಾರ್ಕ್ ಮಾಡಿರ್ತೇವೆ. ಸೊ ಯಾರ್ಯಾರಿಗೆ ಅಲರ್ಜಿ ಇದೆ, ಯಾರ್ಯಾರಿಗೆ ಅಸಿಡಿಟಿ ಪ್ರಾಬ್ಲಮ್ ಇದೆ, ಯಾರ್ಯಾರಿಗೆ ಮತ್ತು ಪ್ರೆಗ್ನೆಂಟ್ ಪೇಷಂಟ್ಗಳಿಗೆ ಸಾಮಾನ್ಯವಾಗಿ ನಾವು ಎಲ್ಲ ನೋವು ನಿವಾರಕ ಔಷಧಿಗಳನ್ನು ನಾವು ಕೊಡೋದಿಲ್ಲ. ಕೇವಲ ಪ್ಯಾರಾಸಿಟಮಾಲ್ ಔಷಧಿಗಳನ್ನು ಮಾತ್ರ ನಾವು ಕೊಡುವಂಥದ್ದು. ಸೊ ನಾವು ಅವರ ರೋಗಿಯ ದೇಹ ಪ್ರಕ್ರಿಯೆ, ಮನೋಸ್ಥಿತಿ, ಅವರ ದೇಹದ ಇತರ ರೋಗಗಳೇನಾರು ಇದೆಯಾ ಅದನ್ನೆಲ್ಲ ಅಭ್ಯಾಸ ಮಾಡಿ ಅವರ ದೇಹದ ತೂಕವನ್ನು ನೋಡಿ ನಾವು ಔಷಧಿಯನ್ನು ಕೊಡುವಂಥದ್ದು. ಇಂದು ನಿಗದಿತವಾದಂಥ ಡೋಸೇಜ್ ಅಂತ ಇಲ್ಲ. ಈಗ ಮಕ್ಕಳಲ್ಲಿ ಪ್ಯಾರಾಸಿಟಮಾಲ್ ಔಷಧಿ ಕೊಡಬೇಕಾದ್ರೆ ಈಗ ಪ್ಯಾರಾಸಿಟಮಾಲ್ ಕ್ರೋಸಿನ್ ಮಾತ್ರೆ 300 ಮಿಲಿಗ್ರಾಮ್ನಲ್ಲೂ ಬರ್ತದೆ, 500 ಮಿಲಿಗ್ರಾಮ್ನಲ್ಲೂ ಬರ್ತದೆ, 650 ಮಿಲಿಗ್ರಾಮ್ನಲ್ಲೂ ಬರ್ತದೆ. ಒಮ್ಮೆಲೆ ನೋವು ಕಡಿಮೆ ಆಗಬೇಕು ಅಂತೇಳಿ ನೀವು ಸ್ಟ್ರಾಂಗ್ 650 ಮಿಲಿಗ್ರಾಮ್ ತಗೊಳ್ಳೋದು ತಪ್ಪಾಗ್ತದೆ. ದೇಹದ ತೂಕಕ್ಕೆ ಅನುಗುಣವಾಗಿ ಸಾಮಾನ್ಯವಾಗಿ 20 ಮಿಲಿಗ್ರಾಮ್ ಪರ್ kg ಅಂತ ನಾವು ಲೆಕ್ಕ ಹಾಕ್ತೇವೆ. ದೇಹದ 1 kgಗೆ 20 ಮಿಲಿಗ್ರಾಮ್ನಷ್ಟು ಪ್ಯಾರಾಸಿಟಮಾಲ್ ಕೊಡ್ಬೋದು. ಅಂದರೆ ಈಗ ಸಪೋಸ್ ಅವನು 50 kg ಇದ್ದಾನೆ ಅಂತೇಳಿ ಆದರೆ ಅವನಿಗೆ 50 × 20 1000 ಮಿಲಿಗ್ರಾಮ್, ಅಂದರೆ ಒಂದು ದಿನದಲ್ಲಿ 3 ಅಥವಾ 4 ಬಾರಿ ಡಿವೈಡ್ ಮಾಡಿ 1000 ಮಿಲಿಗ್ರಾಮ್ವರೆಗೆ ನಾವು ಪ್ಯಾರಾಸಿಟಮಾಲ್ ಔಷಧಿ ಕೊಡ್ಬೋದು ಅಂತೇಳಿ. ಪ್ಯಾರಾಸಿಟಮಾಲ್ ಸಹ ತುಂಬ ಸೇಫೆಸ್ಟ್ ಔಷಧಿ ಆದರೂ ಸಹ ಅದು ಲಿವರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ. 4000 ಮಿಲಿಗ್ರಾಮ್ಗಿಂತ ಜಾಸ್ತಿ ಕೊಟ್ಟರೆ ಟಾಕ್ಸಿಸಿಟಿ ಆಗುವ ಸಾಧ್ಯತೆ ಇದೆ ಪ್ಯಾರಾಸಿಟಮಾಲಲ್ಲಿ ಸಹ. ಸೊ ನಾವು ವ್ಯಕ್ತಿಯ ದೇಹದ ತೂಕ, ಮನೋಸ್ಥಿತಿ, ದೇಹ ಸ್ಥಿತಿ, ಇತರ ಕಂಡೀಷನ್ಗಳನ್ನು ನೋಡಿ ಔಷಧಿಯನ್ನು ನೀಡುವಂಥದ್ದು. ಎಷ್ಟು ಡೋಸ್ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನು ವೈದ್ಯರು ನಿರ್ಧಾರ ಮಾಡ್ತಾರೆ. ಅದು ಬಿಟ್ಬಿಟ್ಟು ನೀವು ನೋವಾದಾಗ ಜೇಬಲ್ಲಿ ಮಾತ್ರೆ ಇಟ್ಕೊಂಡು, ನೋವು ನಿವಾರಕ ಔಷಧಿ ಇಟ್ಕೊಂಡು, ನೋವು ಬಂದರೆ ಇರಲಿ ಅಂತ ಇಟ್ಕೊಂಡು ನೋವು ಬರೋದಕ್ಕಿಂತಲೇ ಮಾತ್ರೆ ತಿನ್ನೋದು ಅತಿ ಬುದ್ಧಿವಂತಿಕೆ ಮಾಡೋದು ಬಾರದು. ನೋವು ನಿವಾರಕ ಔಷಧಿಗಳನ್ನು ಖಂಡಿತವಾಗಿ ಸಹ ನೀವು ಚಾಕ್ಲೇಟ್ನಂತೆ ತಿನ್ನಬೇಡಿ. ಹಾಗೆ ಮಾಡಿದರೆ ಅದು ನಿಮ್ಮ ದೇಹಕ್ಕೆ ಮಾರಕ ಆಗ್ತದೆ. ಒಂದಲ್ಲ ಒಂದು ದಿವಸ ನಿಮ್ಮ ಲಿವರ್ ಹಾಳಾಗ್ತದೆ, ನಿಮ್ಮ ಕಿಡ್ನಿ ಹಾಳಾಗ್ತದೆ. ಈ ಅಂಶವನ್ನು ನಮ್ಮ ಕೇಳುಗರು, ರೋಗಿಗಳು ಗಮನಿಸಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಿದ್ರೆ ನಾವು ನೋವು ನಿವಾರಕಗಳನ್ನು ಯಾವಾಗ ಬಳಸಬೇಕು ಮತ್ತು ಹೇಗೆ ಬಳಸಬೇಕು? ಸೊ ಅಗತ್ಯ ಇದ್ದಾಗ ಮಾತ್ರ ಬಳಸಬೇಕಾದು. ವೈದ್ಯರ ಚೀಟಿ ಇಲ್ಲದೆ, ವೈದ್ಯರ ಆದೇಶ ಇಲ್ಲದೆ ನೋವು ನಿವಾರಕ ಔಷಧಿಯನ್ನು ತೆಗೆದುಕೊಳ್ಳುವಂಥ ಪ್ರಮೇಯ ಯಾರಿಗೂ ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ನಿಮಗೆ ನೋವು ಬಂತು ಅಂತೇಳಿ ಆದರೆ, ಈಗ ತಲೆನೋವು ಬಂತು ಅಂತೇಳಿ ಆದರೆ ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ, ತಲೆಗೆ ಒಂದು ಶಾಖ ಕೊಡುವ. ಅತಿ ಹೆಚ್ಚು ಮದ್ದು ತಗೊಳ್ಳೋದೇ ತಲೆನೋವಿಗೆ. ಹೌದು, ಆ ಈಗ ನೋಡಿ ಬಂದ ಕೂಡಲೇ ನಾವು ಔಷಧಿ ತಗೊಳ್ಬೇಕಂತ ಏನಿಲ್ಲ. ಅಮೃತಾಂಜನ್ ಹಚ್ಚೋದು ಅಥವಾ ಅಯೋಡೆಕ್ಸ್ ಹಚ್ಚೋದು, ಸ್ವಲ್ಪ ರೆಸ್ಟ್ ತಗೊಳ್ಳೋದು. ನೀವು ಬಿಸಿಲಲ್ಲಿ ಹೋಗಿ ಬಂದಿರ್ತೀರ, ನಿಮಗೆ ತಲೆನೋವು ಬಂದಿರುತ್ತೆ,
ಸೊ ನೀವು ಹೋದ ಕೂಡಲೇ ಮಾತ್ರೆ ತಗೊಳ್ಳೋ ಪ್ರಯತ್ನ ಮಾಡಿ. ಯಾನು ಕಾಂಡೆ ಚಾ ಪಡ್ತೀವಿ ಜಂಚದಂಗಿನಿ ತರ ಗೊತ್ತು, ಇದೊಂದು ಸಾಮಾನ್ಯ ಅಂಶ. ಹೌದು, ಖಂಡೆ ಚಾ ಬರ್ತೀವಿ ಅಂಟ ಚಾ ಪರ್ಲೆ ಅಣ್ಣ. ಈಗ ಬೆಳಗ್ಗೆ ಹಸಿವಾದಾಗ ಸಹ ತಲೆನೋವು ಬರ್ತದೆ. ನೀವು ಹಸಿವಾಗಿದೆ ಅಂತ ಹೇಳಿ ಖಾಲಿ ಹೊಟ್ಟೆಯಲ್ಲಿ ಮಾತ್ರೆ ತಿಂದರೆ ಏನಾಗ್ತದೆ? ಹಾಗೆ ಮಾಡಬಾರ್ದು. ಹಸಿವು ಆಗದಂತೆ ಏನಾದರೂ ಹೊಟ್ಟೆಗೆ ತಗೊಳ್ಳಿ, ನಿಮ್ಮ ಹಸಿವು ನಿವಾರಣೆ ಮಾಡಿಕೊಳ್ಳಿ. ಹಸಿವು ನಿವಾರಣೆ ಆದಾಗ ಕೆಲವೊಮ್ಮೆ ತಂತಾನೇ ನೋವು ಕಡಿಮೆ ಆಗ್ತದೆ. ಹೈಪೋಗ್ಲೈಸೆಮಿ ಅಂತ ಹೇಳ್ತೇವೆ. ಈಗ ತಾವು ಹೇಳಿದ ಪಾಯಿಂಟ್ ಕರೆಕ್ಟ್. ಈಗ ನಮ್ಮ ದೇಹದಲ್ಲಿ ಗ್ಲೂಕೋಸ್ನ ಅಂಶ ಕಡಿಮೆ ಆಗ್ತದೆ. ನಾವು ಹಸಿವು ಊಟ ಮಾಡಿಲ್ಲ ಅಂತೇಳಿ ಆದರೆ ಹಸಿವಾದಾಗ ಬ್ರೈನಿಗೆ ಏನಾಗ್ತದೆ? ಗ್ಲೂಕೋಸ್ ಅಂಶ ಕಡಿಮೆ ಆಗ್ತದೆ, ಹೈಪೋಗ್ಲೈಸೆಮಿ ಆಗ್ತದೆ. ಹೈಪೋಗ್ಲೈಸೆಮಿ ಆದ ಕೂಡಲೇ ಫಸ್ಟ್ ಆಗುವಂಥದ್ದೇ ತಲೆನೋವು. ಸೊ ಆವಾಗ ಏನು ಮಾಡಬೇಕು? ನಾವು ಸರಿಯಾದ ಆಹಾರವನ್ನು ಗ್ಲೂಕೋಸ್ ತಗೊಳ್ಬೇಕು. ಆಹಾರ ತಗೊಂಡ್ಕೊಳ್ಳೆ ತಲೆನೋವು ಕಡಿಮೆ ಆಗ್ತದೆ. ಅದು ಬಿಟ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಏನು ತಿನ್ನದೆ ಒಂದು ಸ್ಟ್ರಾಂಗ್ ಮಾತ್ರೆ ಕೊರಲೆ ಅಂತೇಳಿ ನೀವೊಂದು ನೋವು ನಿವಾರಕ ಔಷಧಿ ತಗೊಂಡ್ರೆ ನಿಮಗೆ ಗ್ಯಾಸ್ಟ್ರೈಟಿಸು ಶುರುವಾಗ್ತದೆ, ತಲೆನೋವು ಸಹ ಕಡಿಮೆ ಆಗುವ ಸಾಧ್ಯತೆ ಕಡಿಮೆ, ಯಾಕೆಂದರೆ ನೀವೇನು ತಿಂದಿಲ್ಲ. ಸೊ ಈ ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ವೈದ್ಯರು ನಿಮಗೆ ಯಾಕೆ ತಲೆನೋವು ಬಂದಿದೆ ಅಂತ ನಿಮಗೆ ಗೊತ್ತಿರ್ತದೆ. ನೀವು ಬಿಸಿಲಲ್ಲಿ ಅಡ್ಡಾಡಿ ಬಂದಿರ್ತೀರ, ಅಥವಾ ಏನೂ ತಿಂದಿರಲಿಕ್ಕಿಲ್ಲ, ಅಥವಾ ಮಾನಸಿಕವಾಗಿ ಏನೋ ಒಂದು ಹೆಚ್ಚು ಕಡಿಮೆ ಆದಾಗಲೂ ಕೆಲವೊಮ್ಮೆ ತಲೆನೋವು ಬರುವಂಥದ್ದು. ಸೊ ಯಾವ ಕಾರಣದಿಂದ ಬಂದಿದೆ ಅಂತ ನೋಡಿಕೊಂಡು ವೈದ್ಯರು ನಿಮಗೆ ಔಷಧಿ ಕೊಟ್ಟರೆ ಖಂಡಿತವಾಗಿ ತೆಗೆದುಕೊಳ್ಳಿ. ಅದು ಒಂದು ಜಿನೈನ್ ರೀಸನ್ ಇದ್ದರೆ ತಲೆನೋವು ಬಂದರೆ ಓಕೆ, ಅದು ವೈದ್ಯರು ನೋಡಿ ಔಷಧಿ ಕೊಡ್ತಾರೆ. ಸೊ ಈ ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ವೈದ್ಯರ ಸಲಹೆ ಇಲ್ಲದೆ, ಸೂಚನೆ ಇಲ್ಲದೆ ವೈದ್ಯರು ಕೊಟ್ಟಂತಹ ಡೋಸೇಜನ್ನೇ ತೆಗೆದುಕೊಳ್ಳುವಂಥದ್ದು. ಮತ್ತು ಇನ್ನೊಂದು ನಮ್ಮಲ್ಲಿ ಕೆಟ್ಟ ಹ್ಯಾಬಿಟ್ ಇದೆ, ನಮಗೆ ಸಿಕ್ಕಿದಂಥ ಔಷಧಿಗಳನ್ನು ಉಳಿದವರಿಗೆ ಹಂಚುವಂಥದ್ದು. ಇದು ಬಹಳ ದೊಡ್ಡ ಕಾಯಿಲೆ. ಇದಕ್ಕೆ ನಾವು ಮದ್ದಿಲ್ಲದಂಥ ಒಂದು ಕಾಯಿಲೆ. ಅದು ಸಾಮಾನ್ಯ ಸ್ವಭಾವ. ಹೆಂಗಾತಲ್ಲಿ ಈರೆಗಳದ್ದೇ ತೊಲ್ಲೆ ಹೇಳಿ ಉಳಿವೆನಗೆ ಈ ಮಾತ್ರೆ ಕೊಡ್ತೇವೆ, ಈರೆಗಳ ಹಾಕೊಂಡು ನಿಮಗೆ ಕೊಟ್ಟಿರುವಂಥ ಹಲ್ಲು ನೋವಿನ ಮಾತ್ರೆ ನಿಮ್ಮ ದೇಹದ ಪ್ರಕೃತಿ, ನಿಮ್ಮ ದೇಹದ ತೂಕ, ನಿಮಗೆ ಆಗ್ತದೋ ಇಲ್ವೋ, ಯಾವ ಹಲ್ಲಲ್ಲಿ ನೋವಿದೆ ಅದನ್ನೆಲ್ಲ ನೋಡಿ ವೈದ್ಯರು ಕೊಟ್ಟಿರ್ತಾರೆ. ಹೆಂಗೆ ಒಂದೇ ಮಾತ್ರೆ ಕಡಿಮೆ ಆತನು, ಒಂದೇ ಮಾತ್ರೆಯಲ್ಲಿ ಕಡಿಮೆ ಆಗಿದೆ ಅಂತೇಳಿ ಇರಲೇ ಅಂತೇಳಿ ಇದೇನು ಮೈಸೂರು ಪಾಕ ಹಾಗೆ ತಿನ್ನಲಿಕ್ಕೆ ಅಲ್ಲ. ನಾವು ಅನುಭವಿ ವೈದ್ಯರು ಅಂತ ಹೇಳ್ತೇವೆ. ಇದು ಸೆಲ್ಫ್ ಮೆಡಿಕೇಶನ್ ಅಂತ ಹೇಳ್ತಾರೆ. ಇದು ಬಹಳ ಡೇಂಜರಸ್. ಯಾಕೆಂತ ಹೇಳಿದರೆ, ನಿಮಗೆ ಅಲರ್ಜಿ ಇದ್ದರೆ, ನಿಮಗೆ ಪ್ಯಾರಾಸಿಟಮಾಲ್ ಅಲರ್ಜಿ ಇದ್ದರೆ ನಾವು ಇನ್ಯಾವುದೋ ಔಷಧಿ ಕೊಟ್ಟಿರ್ತೇವೆ. ಅವನಿಗೆ ಪ್ರಮಾದವಶಾತ್ ಅವನಿಗೆ ಆ ಔಷಧಿಗೆ ಅಲರ್ಜಿ ಇದ್ದರೆ ಆಮೇಲೆ ಅವನು ಜೀವ ತೆಗೆದುಕೊಳ್ಳುವಂಥ ಕಾರ್ ಬರೋದು. ಸೊ ನೀವು ವೈದ್ಯರಾಗುವ ಅವಶ್ಯಕತೆ ಇಲ್ಲ. ಏನಿದ್ರೂ ಸಹ ವೈದ್ಯರೇ ಕೊಡಬೇಕಾಗೋದು. ನೀವು ನಿಮ್ಮ ಪಕ್ಕದ ಮನೆಯವರಿಗೆ, ಮೇಲಿನ ಮನೆಯವರಿಗೆ, ಅಣ್ಣ ತಮ್ಮಂದರಿಗೆ, ತಂದೆ ತಾಯಂದರಿಗೆ ಔಷಧಿ ಕೊಡಲಿಕ್ಕೆ ಹೋಗಬೇಡಿ. ನೋವು ನಿವಾರಕ ಔಷಧಿಗಳನ್ನು ದಯವಿಟ್ಟು ದುರ್ಬಳಕೆ ಮಾಡಬೇಡಿ. ಮಾಡಿದರೆ ಖಂಡಿತ ಎಲ್ಲ ಸಂದರ್ಭಗಳಲ್ಲಿ ತೊಂದರೆ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಯಾರೋ ಒಂದಿಬ್ಬರ ಮನೆಯಲ್ಲಿ ಹಲ್ಲು ನೋವಿನ ಕೊಟ್ಟ ಮಾತ್ರ ಇನ್ನೊಬ್ಬನಿಗೆ ವರ್ಕೌಟ್ ಆಗಿರಬಹುದು. ಆದರೆ ದೈನಂದಿನ ದಿನಗಳಲ್ಲಿ ನೀವು ಎಲ್ಲರಿಗೂ ಔಷಧಿ ನೀಡ್ತಾ ನೀವು ವೈದ್ಯರಾಗಬೇಕಾದ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಅದು ಖಂಡಿತವಾಗಿಯೂ ತೊಂದರೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತದೆ. ಹಾಗಿದ್ರೆ ಇದನ್ನು ನಾವು ಯಾವಾಗ ಬಳಸಬಾರ್ದು? ಇದು ನೋಡಿ, ನೋವು ನಿವಾರಕ ಔಷಧಿಗಳನ್ನು ನೋಡಿ, ಗ್ಯಾಸ್ಟ್ರೈಟಿಸ್ ಇರುವಾಗ ಒಂದು ಮಾತ್ರೆ ತಿನ್ನಲಿಕ್ಕೆ ಒಂದು ಸಿಸ್ಟಮ್ ಅಂತ ಇದೆ ಔಷಧಿ ತೆಗೆದುಕೊಳ್ಳೋ. ಕೆಲವೊಂದು ಔಷಧಿಗಳನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಇಷ್ಟೇ ಹೊತ್ತಿನಲ್ಲಿ ತಗೊಳ್ಬೇಕು, ಖಾಲಿ ಹೊಟ್ಟೆನಲ್ಲಿ ತಗೊಳ್ಬೇಡಿ. ಅದಕ್ಕೆ ಹೇಳೋದಕ್ಕೊಂದು ಅರ್ಥ ಇದೆ. ಯಾಕೆ ಅಂತ ಹೇಳಿದರೆ, ಗ್ಯಾಸ್ಟ್ರೈಟಿಸ್ ಇರುವವರಿಗೆ ನಾವು ಏನು ಹೇಳ್ತೇವೆ, ಕೆಲವೊಂದು ಔಷಧಿಗಳನ್ನು ನೀವು ಖಾಲಿ ಹೊಟ್ಟೆಯಲ್ಲೇ ತಗೊಳ್ಳಿ ಅಂತ ಹೇಳ್ತೇವೆ. ಊಟಕ್ಕಿಂತ ಅರ್ಧ ಗಂಟೆ ಮೊದಲು. ಈಗ ಆ್ಯಂಟಾಸಿಡ್ಗಳನ್ನು ಕೊಡ್ತೀವಿ ಗ್ಯಾಸ್ಟ್ರೈಟಿಸ್ ಇರುವವರಿಗೆ. ನಾವು ಔಷಧಿ ಕೊಡುವಾಗ ಒಂದು ಆ್ಯಂಟಾಸಿಡ್ ಔಷಧಿಯನ್ನು ಕೊಟ್ಟು ಅಸಿಡಿಟಿ ಆಗಬಾರ್ದು. ಊಟಕ್ಕಿಂತ ಅರ್ಧ ಗಂಟೆ ಮೊದಲು ಖಾಲಿ ಹೊಟ್ಟೆನಲ್ಲಿ ಇದನ್ನು ತಗೊಳ್ಳಿ, ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಿ, ಆಮೇಲೆ ಈ ಔಷಧಿ ತಗೊಳ್ಳಿ. ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ನೋವು ನಿವಾರಕ ಔಷಧಿಗಳನ್ನು ನಾವು ಖಾಲಿ ಹೊಟ್ಟೆನಲ್ಲಿ ಕೊಡುವುದಿಲ್ಲ. ಯಾಕೆಂದರೆ ಖಾಲಿ ಹೊಟ್ಟೆನಲ್ಲಿ ಕೊಟ್ಟಾಗ ಅಸಿಡಿಟಿ ಆಗುವ ಸಾಧ್ಯತೆ, ಎಕ್ಸಾಜರೇಟ್ ಆಗುವ ಸಾಧ್ಯತೆ ಇದೆ. ಸೊ ಗ್ಯಾಸ್ಟ್ರೈಟಿಸ್ ಇರುವವರಿಗೆ ಆ್ಯಂಟಾಸಿಡ್ ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ತಗೊಳ್ಳಿ, ಇಂತಿಷ್ಟು ದ್ರವ ಅದರ ಜೊತೆಗೆ ತಗೊಳ್ಳಿ, ನೀರಿನ ಜೊತೆ ತಗೊಳ್ಳಿ ಅಂತ ನಾವು ಹೇಳ್ತೇವೆ. ಇದನ್ನು ನಾವು ಬಳಸಬೇಕು. ಅದು ಬಿಟ್ಟು ಇದು ಜೇಬಲ್ಲಿ ಇಟ್ಕೊಳ್ಳೋದು, ಬಸ್ಸಲ್ಲಿ ಹೋಗುವ ಸಹ ಒಂದು ಮಾತು ತೆಗೆದು ಬಾಯಿಗೆ ಹಾಕೋದು ನಿಂಗೋದು ಚಾಕ್ಲೇಟ್ ಥರ, ಅದು ಮಾಡಬಾರ್ದು. ಹೊಟ್ಟೆಯಲ್ಲಿ ಏನಿದೆ ಯಾರಿಗೂ ಗೊತ್ತಿಲ್ಲ. ಖಾಲಿ ಹೊಟ್ಟೆನಲ್ಲಿ ಒಂದು ನೀವು ಡೈಕ್ಲೋಫೆನಾಕ್ ಸೋಡಿಯಂ ಮಾತ್ರೆ ತಗೊಂಡ್ರೆ ಖಂಡಿತವಾಗಿ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುವ ಸಾಧ್ಯತೆ ಇದೆ. ಸೊ ವೈದ್ಯರು ಒಂದು ನಿರ್ದಿಷ್ಟವಾದಂಥ ಒಂದು ಇನ್ಸ್ಟ್ರಕ್ಷನ್ಗಳನ್ನು, ಸೂಚನೆಯನ್ನು ಕೊಟ್ಟಿದ್ದರೆ ಅದನ್ನು ನಾವು ಪಾಲಿಸಬೇಕಾಗತ್ತೆ. ಎಲ್ಲ ಔಷಧಿ, ಅದು ಯಾವುದೇ ಔಷಧಿಯನ್ನು ನಾವು ಔಷಧಿಯ ರೂಪದಲ್ಲೇ ಬಳಸಬೇಕು. ಔಷಧಿಯನ್ನು ಆಹಾರದಂತೆ ತಿನ್ನಬಾರ್ದು. ಯಾವಾಗ ನಾವು ಔಷಧಿಯನ್ನು ಆಹಾರದಂತೆ ತಿನ್ನಲಿಕ್ಕೆ ಶುರು ಮಾಡ್ತೇವೋ ಆ ದಿವಸವೇ ನಮ್ಮ ಎಲ್ಲ ತೊಂದರೆಗಳಿಗೂ ಕಾರಣ ಆಗ್ತದೆ. ಹಾಗೆ ನಾವು ಔಷಧಿಯನ್ನು ಆಹಾರದ ರೀತಿಯಲ್ಲಿ ತಿಂದರೆ ಮುಂದೆ ನಾವು ತಿನ್ನುವ ಆಹಾರವೇ ಮತ್ತು ಔಷಧಿ ಆಗಲಿಕ್ಕೆ ವಿಷ ಆಗಿ ಕಾಡಲಿಕ್ಕೆ ಸಾಧ್ಯತೆ ಇದೆ. ಮುಂದೆ ನೀವು ಈ ರೀತಿ ಔಷಧಿ ತಿಂದರೆ ಮುಂದೆ ಚೂರು ಆಹಾರ ತಿಂದರೂ ನಿಮಗೆ ಸೇರುವುದಿಲ್ಲ, ಗ್ಯಾಸ್ಟ್ರೈಟಿಸ್ ಆಗ್ತದೆ. ಯಾವ ಆಹಾರ ತಿಂದರೂ ಆಗೋದಿಲ್ಲ, ಯಾವುದು ನಮಗೆ ಹಿಡಿಸೋದಿಲ್ಲ, ಮತ್ತೆ ಪಥ್ಯ ಆಗೋದಿಲ್ಲ, ಜೀರ್ಣ ಆಗೋದಿಲ್ಲ, ಉಪ್ಪು ಖಾರ ಯಾವುದೂ ಆಗೋದಿಲ್ಲ ನಮಗೆ ಮತ್ತೆ ನಾವು ಸನ್ಯಾಸಿ ಥರ ಏನೂ ಇಲ್ಲದೆ ತಿನ್ನಬೇಕಾಗತ್ತೆ. ಆ ರೀತಿಯ ಒಂದು ವ್ಯವಸ್ಥೆಗೆ ಆಗುವಂಥದ್ದು. ಆ ರೀತಿ ಆಗಬಾರ್ದಿದ್ದರೆ ನಾವು ನಮ್ಮ ಔಷಧಿಗಳನ್ನು
ದುರ್ಬಳಕೆ ಮಾಡಬಾರ್ದು. ವೈದ್ಯರ ಸೂಚನೆ ಪ್ರಕಾರ ಏನು ಹೇಳ್ತಾರೋ ಎಷ್ಟು ಡೋಸೇಜಲ್ಲಿ ಅಷ್ಟರಲ್ಲೇ ತೆಗೆದುಕೊಳ್ಬೇಕು. ಬೇರೆಯವರಿಗೆ ಸಹ ಕೊಡುವಂಥ ಒಂದು ನೈತಿಕ ಹಕ್ಕು ನಮಗಿಲ್ಲ. ನಮಗೆ ಕೊಟ್ಟದ್ದನ್ನು ನಾವು ಮಾತ್ರ ತಿನ್ನಬೇಕು. ಈ ವಿಷಯವನ್ನು ನಮ್ಮ ರೋಗಿಗಳು ಕೇಳುಗರು ಗಮನದಲ್ಲಿ ಇಟ್ಕೊಳ್ಬೇಕಂತ ನಾನು ಹೇಳ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪಶುಕುರಲ್ನ ವಿಶೇಷ ಮಾತುಕತೆಯಲ್ಲಿ ಈ ವಾರ ನಾವು ನೋವು ನಿವಾರಕ ಔಷಧಿಗಳು, ಇದನ್ನು ಯಾಕೆ ಬಳಸಬೇಕು, ಹೇಗೆ ಬಳಸಬೇಕು, ಅತಿಯಾಗಿ ಬಳಸುವುದರಿಂದ ಆಗುವಂತಹ ತೊಂದರೆಗಳು, ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರವರು. ಡಾಕ್ಟರ್, ಈಗ ನೋವು ನಿವಾರಕ ಯಾಕೆ, ಹೇಗೆ, ಏನು ಎಲ್ಲ ಹೇಳಿದ್ರಿ. ಅತಿಯಾಗಿ ಬಳಸಿದರೆ ಒಂದು ವೇಳೆ ಏನೆಲ್ಲ ತೊಂದರೆಗಳಾಗ್ತದೆ? ನೋಡಿ, ನೋವು ನಿವಾರಕ ಔಷಧಿಗಳು ಅದು ಬರೀ ನೋವು ನಿವಾರಕ ಅಂತಲ್ಲ, ಯಾವುದೇ ಔಷಧಿ ನಾವು ತೆಗೆದುಕೊಂಡ್ರೆ ಎಕ್ಸ್ಟರ್ನಲ್ಲಿ ದೇಹಕ್ಕೆ ಹೋದಂತಹ ಆಹಾರ ಇರ್ಬೋದು, ಔಷಧಿ ಇರ್ಬೋದು, ನಮ್ಮ ದೇಹದಲ್ಲಿ ಅದು ಜೀರ್ಣ ಆಗಬೇಕು. ಅದಕ್ಕೆ ನಾವು ಮೆಟಬಾಲಿಸಮ್ ಅಂತ ಹೇಳ್ತೇವೆ, ಜೀರ್ಣ ಪ್ರಕ್ರಿಯೆ ಆಗುವಂಥದ್ದು. ಸೊ ಹೆಚ್ಚಿನ ಎಲ್ಲ ಔಷಧಿಗಳು ನಮ್ಮ ದೇಹದಲ್ಲಿ, ನಮ್ಮ ಲಿವರ್ ಯಕೃತ್ತಿನಲ್ಲಿ ಜೀರ್ಣ ಆಗುವಂಥದ್ದು. ಅದನ್ನು ಬೈ ಪ್ರಾಡಕ್ಟ್ ಆಗಿ ಆಮೇಲೆ ಕಿಡ್ನಿಯ ಮುಖಾಂತರ ದೇಹದಿಂದ ಹೊರಗೆ ಹೋಗುವಂಥದ್ದು. ಸೊ ಏನಾಗ್ತದೆ ಅಂದರೆ ಅತಿಯಾದ ಬಳಕೆಯಿಂದ ನಮ್ಮ ಲಿವರ್ನ ಮೇಲೆ ತೊಂದರೆ ಆಗುವಂಥದ್ದು. ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನೀವು ಪ್ಯಾರಾಸಿಟಮಾಲೇ ಇರ್ಬೋದು. ಪ್ಯಾರಾಸಿಟಮಾಲ್ ನಮ್ಮ ಹೆಚ್ಚು ದುರ್ಬಳಕೆ ಮಾಡಿದರೆ ನಮ್ಮ ಲಿವರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಲಿವರ್ ಸಿರ್ಹೋಸಿಸ್ ಅಂತ ಹೇಳ್ತೇವೆ, ಲಿವರ್ ಫೈಬ್ರೋಸಿಸ್ ಅಂತ ಹೇಳ್ತೇವೆ. ಆಮೇಲೆ ಒಮ್ಮೆ ಲಿವರ್ ಫೈಬ್ರೋಸಿಸ್ ಆದರೆ ತನ್ನ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ತದೆ. ಯಾವುದೇ ಆಹಾರ ತಗೊಂಡ್ರೂ ಬಾಡಿಗೆ ಜೀರ್ಣ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಮೇಜರ್ ಪ್ರಾಬ್ಲಮ್ ಅನಾಲಿಸಿಕ್ಸ್ ನೋವು ನಿವಾರಕದ ದುರ್ಬಳಕೆಯಿಂದ ಆಗುವಂಥದ್ದು ಲಿವರ್ ಸಿರ್ಹೋಸಿಸ್. ಸೊ ಅದು ತೊಂದರೆ. ಈಗ ನಾವು ಆಲ್ಕೋಹಾಲ್ ತಗೊಂಡ್ರೆ, ಮದ್ಯಪಾನ ಮಾಡಿದರೆ ಲಿವರ್ ಸಿರ್ಹೋಸಿಸ್ ಆಗುವಂಥ ಸಾಧ್ಯತೆ ವೆರಿ ಹೈ ಇರ್ತದೆ. ನಮ್ಮ ಲಿವರ್ ಒಂದು ವಿಶಿಷ್ಟವಾದಂಥ ಒಂದು ಅಂಗ. ಅದು ರೀಜನರೇಷನ್ ಕೆಪಾಸಿಟಿ ತುಂಬ ಇದೆ. ಒಂದು ಸೆಲ್ಲಿನಿಂದ ಹಿಡಿದು ಕಂಪ್ಲೀಟ್ ಲಿವರನ್ನು ರೀಜನರೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಲಿವರ್ ಒಂದು ವಿಶಿಷ್ಟವಾದಂಥ, ವಿಚಿತ್ರವಾದಂಥ, ನಮ್ಮ ದೇಹದಲ್ಲಿರುವಂಥ ಅತ್ಯಂತ ಸ್ನೇಹಶೀಲವಾದಂಥ ಅಂಗ, ಅತ್ಯಂತ ಸಂವೇದನಾಶೀಲವಾದಂತಹ ಅಂಗ. ನಮ್ಮ ದೇಹವನ್ನು ಒಂದು ಫ್ಯಾಕ್ಟ್ರಿ ಅದು. ಮೈನ್ ಮೆಷಿನ್ ಅಂದರೆ ಅದು ಹಾರ್ಟಿನ ಜೊತೆಗೆ ಲಿವರ್ ಹಾಳಾಯಿತು ಅಂತ ಹೇಳಿದರೆ ಅವನು ಜಾಸ್ತಿ ದಿನ ಬರಲಿಕ್ಕೆ ಸಾಧ್ಯ ಇಲ್ಲ. ಲಿವರ್ ಟ್ರಾನ್ಸ್ಪ್ಲಾಂಟೇ ಮಾಡಬೇಕಾಗತ್ತೆ. ಯಾಕೆಂತ ಹೇಳಿದರೆ ಎಲ್ಲ ಆಹಾರ, ಎಲ್ಲ ಔಷಧಿಗಳು ಅದರ ಮುಖಾಂತರನೇ ಹೋಗಬೇಕಾಗತ್ತೆ. ಈ ನೋವು ನಿವಾರಕ ಔಷಧಿಗಳು ಅತಿಯಾಗಿ ಬಳಸುವುದರಿಂದ ಲಿವರ್ನ ಮೇಲೆ ಸಿರೋಸಿಸ್ ಆಗುವ ಸಾಧ್ಯತೆ ಇದೆ. ಅದರಿಂದ ಮತ್ತೆ ನಾವು ತಿನ್ನುವ ಆಹಾರವೇ ವಿಷ ಆಗುವ ಸಾಧ್ಯತೆ ಇದೆ. ಅದು ಬ್ರೂಫೆನ್ ಮಾತ್ರ ಇರ್ಬೋದು. ಬ್ರೂಫೆನ್ ಅತ್ಯಂತ ದುರ್ಬಳಕೆ ಆಗುವಂಥ ಔಷಧಿಗಳಲ್ಲಿ ನೋವು ನಿವಾರಕ ಔಷಧಿನಲ್ಲಿ 2ನೇ ಸ್ಥಾನ ಪಡೆದಿದೆ. ಬ್ರೂಫೆನ್ ಪ್ರತಿಯೊಬ್ಬರಿಗೆ, ಎಲ್ಲ ಮಕ್ಕಳಿಗೂ ಗೊತ್ತು. ಯಾವ ಮಾತ್ರೆ ಒಂಜಿ ಬ್ರೂಫೆನ್ ಕೊರಲೆ ಅಂತ, ಒಂದು ಬ್ರೂಫೆನ್ ಮಾತ್ರೆ. ಬ್ರೂಫೆನ್ 200 ಮಿಲಿಗ್ರಾಮ್ ಮಕ್ಕಳಿಗೆ ಕೊಡ್ತಾರೆ. ಮಕ್ಕಳಲ್ಲಿ ಕೊಡಬಾರ್ದು. 400 ಮಿಲಿಗ್ರಾಮ್, 600 ಮಿಲಿಗ್ರಾಮ್ ಎಲ್ಲ ಬರ್ತದೆ ಬ್ರೂಫೆನ್ ಮತ್ತು ಪ್ಯಾರಾಸಿಟಮಾಲ್ ಜೊತೆಗೆ ಸಹ. ಒಂದು ಕಾಲದಲ್ಲಿ ಓವರ್ ದ ಕೌಂಟರ್ ಎಷ್ಟು ದುರ್ಬಳಕೆ ಆಗ್ತಾಯಿದೆ ಅಂದರೆ, ಈ ನೋವು ಅದು ಕೂಡ ಒಂದು ಬ್ರೂಫೆನ್ ಕೊಡಿ ಅಂತೇಳಿ ರೋಗಿಗಳು ಹೋಗಿ ತಗೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಬ್ರೂಫೆನ್ ಇರ್ಬೋದು. ಡೈಕ್ಲೋ ಇಂಜೆಕ್ಷನ್ ಎಲ್ಲರಿಗೂ ಗೊತ್ತು. ಈಗ ಏನೇ ಒಂದು ನೋವಾದರೂ ಸಹ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗಿ ನನಗೊಂದು ಡೈಕ್ಲೋ ಇಂಜೆಕ್ಷನ್ ಕೊಡಿ ಅಂತೇಳಿ. ಈ ರೀತಿ ದುರ್ಬಳಕೆ, ಅತಿಯಾದ ದುರ್ಬಳಕೆಯಿಂದ ನಮ್ಮ ಲಿವರ್ ಹಾಳಾಗುವ ಸಾಧ್ಯತೆಗಳಿದೆ. ಸಾಮಾನ್ಯ ಮಾತಿನಲ್ಲಿ ನಾವು ಹೇಳೋದಿದ್ರೆ ಅತಿಯಾದರೆ ಅಮೃತವೂ ವಿಷ ಆಗ್ತದೆ ಅಂತ ಹೇಳ್ತೇವೆ ನಾವು. ಖಂಡಿತ ಔಷಧಿಯೇ ವಿಷ ಆಗ್ತದೆ, ಅಮೃತನೂ ವಿಷ ಆಗ್ತದೆ, ಔಷಧಿನೂ ವಿಷ ಆಗಿ ಕಾಣಲಿಕ್ಕೆ ಸಾಧ್ಯತೆ. ಆಹಾರವೂ ವಿಷ ಆಗ್ತದೆ. ನಮಗೆ ಇಷ್ಟ ಅಂತ ಹೇಳಿ ಅತಿಯಾಗಿ ತಿಂದರೆ ಅದು ಕೂಡ ವಿಷವೇ ನಮಗೆ ಆಗ್ತದೆ. ಯಾಕೆಂದರೆ ಜೀರ್ಣ ಆಗುವುದಿಲ್ಲ. ಹೌದೌದು. ಒಂದು ಡೋಸೇಜ್ ಮತ್ತು ನಮಗೆ ಸಾಕಾಗೋದಿಲ್ಲ. ಡೋಸೇಜ್ ಜಾಸ್ತಿ ಆಗ್ತಾ ಹೋದಾಗೆ ತೊಂದರೆಗಳು ಜಾಸ್ತಿ ಆಗ್ತದೆ. ಇನ್ನು ಕಿಡ್ನಿ ಅಷ್ಟೇ. ಕಿಡ್ನಿ ನಮ್ಮ ದೇಹದಲ್ಲಿ ಯಾವುದೇ ನಮ್ಮ ರಾಸಾಯನಿಕಗಳು ದೇಹದಿಂದ ಹೊರಗೆ ಹೋಗಬೇಕಾದ್ರೆ ಕಿಡ್ನಿ ಒಂದು ಫಿಲ್ಟರ್ ಥರ. ನಮ್ಮ ದೇಹಕ್ಕೆ ದೈನಂದಿನ ಜೈವಿಕ ಪ್ರಕ್ರಿಯೆಯಲ್ಲಿ ಸಾಕಷ್ಟು ರಾಸಾಯನಿಕ, ಯೂರಿಯಾ ಇರ್ಬೋದು, ಯೂರಿಕ್ ಆ್ಯಸಿಡ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದು ಬೈ ಪ್ರಾಡಕ್ಟ್ಸ್, ಉಪ ಉತ್ಪನ್ನಗಳು ಸೃಷ್ಟಿಯಾಗ್ತದೆ. ಅದು ದೇಹದಿಂದ ಹೊರಗೆ ಹಾಕಬೇಕು. ಅದು ಆಗಲಿಲ್ಲ ಅಂದರೆ ತಾವು ಕೇಳಿರ್ಬೋದು, ಡಯಾಲಿಸಿಸ್ ಮಾಡ್ತಾರೆ. ಡಯಾಲಿಸಿಸ್ ಮಾಡೋದರಿಂದೇನು? ಡಯಾಲಿಸಿಸ್ ಮಾಡೋದಂದರೆ ನಮ್ಮ ದೇಹದಲ್ಲಿ ಕಿಡ್ನಿ ಸರಿಯಾಗಿ ಕೆಲಸ ಮಾಡದಿದ್ದಾಗ ಜೈವಿಕ ಕ್ರಿಯೆಗಳಿಂದ ಹುಟ್ಟಿದಂತಹ ಈ ವಿಷಕಾರಕ ವಸ್ತುಗಳನ್ನು, ಅದು ಯೂರಿಕ್ ಆ್ಯಸಿಡ್ ಇರ್ಬೋದು, ಯೂರಿಯಾ ಇರ್ಬೋದು, ಅಮೋನಿಯಾ ಇರ್ಬೋದು, ಬೇರೆ ಬೇರೆ ರೀತಿಯ ವಿಷ ಪ್ರಾಡಕ್ಟ್ಗಳನ್ನು ನಾವು ರಕ್ತದಿಂದ ಫಿಲ್ಟರ್ ಮಾಡುವಂಥದ್ದು. ನಮ್ಮ ದೇಹದ ಒಳಗಿನ ಮಾಲಿನ್ಯಗಳನ್ನು ಕೃತಕವಾಗಿ ತೆಗೆಯುವುದು. ಹೌದು, ಕರೆಕ್ಟ್. ಅಂತಹ ಒಂದು ಪರಿಸ್ಥಿತಿ ಬರ್ತದೆ. ಸೊ ಟರ್ಮಿನಲ್ ಲಿವರ್ ಪ್ರಾಬ್ಲಮ್ ಇರುವವರಿಗೆ, ಟರ್ಮಿನಲ್ ಕಿಡ್ನಿ ಪ್ರಾಬ್ಲಮ್ ಇರುವವರಿಗೆ ನೋವು ನಿವಾರಕ ಔಷಧಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಚೀಟಿಯಲ್ಲಿ ಕ್ಲಿಯರಾಗಿ ಬರ್ತಾರೆ. ಕೆಲವು ರೋಗಿಗಳು ಬಂದು ಹೇಳ್ತಾರೆ, ಡಾಕ್ಟ್ರೆ ನನಗೆ ಲಿವರ್ ತೊಂದರೆ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ನೋವು ಮಾತ್ರೆ ಬೇಡ ಅಂತ ಹೇಳೋರು ಇದ್ದಾರೆ. 100ರಲ್ಲಿ 1-2 ಜನ ಇದ್ದಾರೆ. ಆದರೆ ಹೆಚ್ಚಿನವರು ಈ ದುರ್ಬಳಕೆ ಮಾಡುವ ಕ್ಯಾಟಗರಿಯೇ ಜಾಸ್ತಿ ಇರ್ತದೆ. ಸೊ ಈ ಕಾರಣದಿಂದ
ಈ ಅಲರ್ಜಿ ಇರುವವರು ನಾವು ಕ್ಲಿಯರಾಗಿ ಚೀಟಿಯಲ್ಲಿ ಬರೆದಿರ್ತೇವೆ. ನೀವು ವೈದ್ಯರ ಬಳಿ ಹೋದಾಗ ನಿಮಗೆ ಯಾವುದಾದ್ರೂ ಔಷಧಿ ಬಗ್ಗೆ ಅಲರ್ಜಿ ಇದ್ದರೆ ಖಂಡಿತವಾಗಿ ಸಹ ಹೇಳಬೇಕಾಗತ್ತೆ. ಯಾಕೆಂದರೆ ಅಲರ್ಜಿ ಇದ್ದವರಿಗೆ ಆ ಮಾತ್ರೆ ಕೊಟ್ಟರೆ ಅದು ಮಾರಣಾಂತಿಕವಾಗುವ ಸಾಧ್ಯತೆ ಇದೆ. ಒಂದು ಅಲರ್ಜಿ ಇರುವವರು ಮತ್ತು ಗ್ಯಾಸ್ಟ್ರೈಟಿಸ್ ಇರುವವರು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವವರು, ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು, ಅಸಿಡಿಟಿ ಇರುವವರು ವೈದ್ಯರ ಬಳಿ ಹೇಳಲೇಬೇಕು. ಯಾಕಂದರೆ ಅವರಿಗೆ ನೋವು ನಿವಾರಕ ಔಷಧಿಗಳನ್ನು ಕೊಡುವಾಗ ಭಾಳಷ್ಟು ಜಾಗ್ರತೆಯಾಗಿರಬೇಕು. ನೀವು ಓವರ್ ದ ಕೌಂಟರು ಅಥವಾ ನೀವು ಸೆಲ್ಫ್ ಮೆಡಿಕೇಷನ್ ಮಾಡಿಕೊಳ್ಳಲಿಕ್ಕೆ ಆಗೋದು, ವೈದ್ಯರ ಬಳಿ ಹೋದಾಗ ಹೇಳಬೇಕಾಗತ್ತೆ. ಮತ್ತು ಟರ್ಮಿನಲ್ ಸ್ಟೇಜ್ ಲಿವರ್ ಪ್ರಾಬ್ಲಮ್ ಮತ್ತು ಕಿಡ್ನಿ ಪ್ರಾಬ್ಲಮ್ ಇರುವವರು ಬಹಳ ಜಾಗರೂಕತೆಯಿಂದ ಈ ಔಷಧಿಗಳನ್ನು ಬಳಸಬೇಕಾಗತ್ತೆ. ಇಷ್ಟನ್ನು ನಮ್ಮ ಕೇಳುಗರು ತಿಳ್ಕೊಂಡ್ರೆ ನಮ್ಮ ಇದರಿಂದ ಏನೇನು ತೊಂದರೆ ಆಗ್ತದೆ ಎಲ್ಲವನ್ನು ನಾವು ಬಿಡಿಸಿ ಹೇಳಿದ್ದೇವೆ. ದಯವಿಟ್ಟು ನೋವು ನಿವಾರಕ ಔಷಧಿಗಳನ್ನು ದುರ್ಬಳಕೆ ಮಾಡೋದನ್ನು ನಿಲ್ಲಿಸಿ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ ದೈನಂದಿನ ಬದುಕಿನಲ್ಲಿ ಅದೆಷ್ಟೋ ಸಲ ನಾವು ಅನಿವಾರ್ಯವಾಗಿ ಅನಗತ್ಯವಾಗಿ ನೋವು ನಿವಾರಕಗಳನ್ನು ತೆಗೆದುಕೊಂಡೇ ಇರ್ತೇವೆ. ಇದರ ಬಗ್ಗೆ ಬಳಕೆ ಮಾಡೋದ್ರ ಬಗ್ಗೆ ಅತಿಯಾದಂತಹ ಜಾಗ್ರತೆ ನಮಗೆ ಬೇಕಾಗ್ತದೆ. ಯಾಕೆಂದರೆ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಬಹಳ ಮುಖ್ಯ. ಹಾಗಿದ್ರೆ ಇದರ ಬಗ್ಗೆ ಏನು ಸಂದೇಶ? ನೋಡಿ, ನೋವಿನಲ್ಲಿ ಎರಡು ರೀತಿಯ ನೋವಿದೆ. ಒಂದು ದೈಹಿಕವಾದಂಥ ನೋವು, ಒಂದು ಮಾನಸಿಕವಾದಂಥ ನೋವು. ಮಾನಸಿಕವಾದ ನೋವು ಇದ್ದರೆ ಅದಕ್ಕೆ ನೀವು ಯಾವುದೇ ನೋವು ನಿವಾರಕ ಔಷಧಿ ತಗೊಂಡ್ರೆ ಅದು ತಾಗಲಿಕ್ಕೆ ಸಾಧ್ಯ ಇಲ್ಲ, ನಾಟುವುದೇ ಇಲ್ಲ. ಅದಕ್ಕೆ ನಿಮಗೆ ಬೇಕಾದ್ದು ನಿಮ್ಮ ಹೆತ್ತವರ ಅಥವಾ ನಿಮ್ಮ ಸ್ನೇಹಿತರ, ನಿಮ್ಮ ಹಿತೈಷಿಗಳ ಒಂದು ಸಾಂತ್ವನದ ನುಡಿಯಿಂದ ನಿಮ್ಮ ಮಾನಸಿಕವಾದಂಥ ನೋವಿಗೆ ನೀವು ಪರಿಹಾರ ಕಂಡುಕೊಳ್ಳಿಕ್ಕಾಗ್ತದೆ. ಇನ್ನು ದೈಹಿಕವಾದಂಥ ನೋವು ಅದು ಏಟು ಬಿದ್ದಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕಾರಣದಿಂದ ಹಲ್ಲು ನೋವು, ತಲೆನೋವು, ಕಿವಿ ನೋವು, ಸೊಂಟ ನೋವು ಎಲ್ಲ ನೋವುಗಳು ಇರ್ತದೆ. ಯಾವ ಕಾರಣದಿಂದ ಅಂತೇಳಿ ವೈದ್ಯರು ಪತ್ತೆ ಹಚ್ಚಿ ನಿಮಗೆ ನೋವು ನಿವಾರಕ ಔಷಧಿಯನ್ನು ಕೊಡ್ತಾರೆ. ಸಣ್ಣ ಪುಟ್ಟ ನೋವುಗಳಿಗೆ ನಾವು ಔಷಧಿ ತೆಗೆದುಕೊಳ್ಳುವಂಥ ಒಂದು ಈ ಕೆಟ್ಟ ಅಭ್ಯಾಸವನ್ನು ನಾವು ಬಿಟ್ಟು ಬಿಡಬೇಕು. ನಮ್ಮ ದೇಹಕ್ಕೆ ನೋವು ತಡೆದುಕೊಳ್ಳುವಂಥ ಶಕ್ತಿ ಇದೆ, ಅದನ್ನು ನಾವು ಬಳಸ್ಕೊಳ್ಬೇಕು. ನಮ್ಮ ಮನೋಸ್ಥಿತಿಯನ್ನು ನಾವು ಬದಲಾಯಿಸ್ಕೊಳ್ಬೇಕು. ಯಾವುದೋ ಒಂದು ಔಷಧಿಯ ಮೇಲೆ ಓವರ್ ಡಿಪೆಂಡ್ ಆಗುವಂಥ ಒಂದು ನೋವು ನಿವಾರಕ ಔಷಧಿಗಳ ಓವರ್ ಡಿಪೆಂಡ್ ಆಗುವಂಥ ಮನೋಸ್ಥಿತಿಯನ್ನು ನಾವು ಬಿಟ್ಟುಕೊಳ್ಬೇಕು. ಅತಿ ಅಗತ್ಯ ಇದ್ದಾಗ ಮಾತ್ರ ನೋವು ನಿವಾರಕ ಔಷಧಿಗಳನ್ನು ತೆಗೆದುಕೊಳ್ಳಬೇಕು. ವೈದ್ಯರ ಸಲಹೆ ಇಲ್ಲದೆ ಯಾವುದೇ ನೋವು ನಿವಾರಕ ಔಷಧಿಗಳನ್ನು ತೆಗೆದುಕೊಳ್ಳಬೇಡಿ. ಹಾಗೆ ತೆಗೆದುಕೊಳ್ಳುವುದರಿಂದ ನಿಮ್ಮ ದೇಹದಲ್ಲಿರುವಂಥ ಕಿಡ್ನಿ, ನಿಮ್ಮ ದೇಹದಲ್ಲಿರುವಂಥ ಲಿವರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ನಿಮಗೆ ಕೊಟ್ಟಂತಹ ಔಷಧಿಯನ್ನು, ನೋವು ನಿವಾರಕ ಔಷಧಿ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಹೋಗಬೇಡಿ. ಅತಿ ಅಗತ್ಯ ಇದ್ದಾಗ ಮಾತ್ರ ನಾವು ನೋವು ನಿವಾರಕ ಔಷಧಿಯನ್ನು ಬಳಸೋಣ. ಆ ಮೂಲಕ ನಮಗೆ ಅಗತ್ಯ ಇದ್ದಾಗ ನಮಗೆ ಆ ಔಷಧಿ ತೆಗೆದುಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಇಟ್ಕೊಳ್ಳೋಣ. ಯಾಕೆಂದರೆ ಜಾಸ್ತಿ ನೋವಾದಾಗ ನಮಗೆ ಒಂದು ದೇಹಕ್ಕೆ ತಡೆದುಕೊಳ್ಳಲಿಕ್ಕೆ ಆಗದಂತಹ ನೋವು ಬಂದಾಗ ನಾವು ನೋವು ನಿವಾರಕ ಔಷಧಿ ತೆಗೆದುಕೊಳ್ಬೇಕಾಗತ್ತೆ, ಅನಿವಾರ್ಯತೆ ಬರ್ತದೆ. ಈ ಕಾರಣದಿಂದ ನಾವು ನಮ್ಮ ಕಾಮನ್ ಸೆನ್ಸ್ ಅಂತ ನಾವೇನು ಹೇಳ್ತೇವೆ ಅದನ್ನು ಬಳಸ್ಕೊಂಡು ಅಗತ್ಯ ಇದ್ದಾಗ ಮಾತ್ರ ಔಷಧಿ ಬಳಸೋಣ. ಔಷಧಿ ಇಲ್ಲದೆ, ನೋವು ನಿವಾರಕ ಔಷಧಿ ಇಲ್ಲದೆ ನಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಪೂರೈಸಲಿಕ್ಕೆ ಆಗ್ತದೆ. ನಮ್ಮ ಮನೋಸ್ಥಿತಿಯನ್ನು ಬದಲಿಸಿಕೊಳ್ಳೋಣ. ಹಾಗೆ ಮಾಡಿದರೆ ಒಂದು ಆರೋಗ್ಯವಂತವಾದಂತಹ, ಸುದೃಢವಾದಂಥ ಒಂದು ಸಮಾಜವನ್ನು ಕಟ್ಬೋದು. ನಾವು 100 ವರ್ಷ ಯಾವುದೇ ತೊಂದರೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರು, ಎಲ್ಲ ನೋವು ನಿವಾರಕ ಔಷಧಿಗಳಿಗಿಂತಲೂ ಹೆಚ್ಚಿನದಾದಂತಹ ಔಷಧಿ ಇರುವುದು ನಮ್ಮ ಇಚ್ಛಾಶಕ್ತಿಯಲ್ಲಿ. ನಮ್ಮ ಇಚ್ಛಾಶಕ್ತಿ ಗಟ್ಟಿ ಇದ್ದರೆ ಯಾವುದೇ ನೋವನ್ನಾದರೂ ನಾವು ನುಂಗಿ ಆ ನೋವನ್ನು ಎದುರಿಸಬಹುದು. ಆ ನೋವನ್ನು ಕೃತಕವಾಗಿ ಕಡಿಮೆ ಮಾಡಲಿಕ್ಕೆ ಹೋದರೆ ಅದರಿಂದ ಮುಂದಕ್ಕೆ ಒಂದಲ್ಲ ಒಂದು ದಿನ ನಮ್ಮ ದೇಹಕ್ಕೆ ನಾವು ರೋಗಗಳನ್ನು ಆಹ್ವಾನಿಸಿಕೊಂಡ ಹಾಗೆ. ಅಂತಹ ರೋಗವನ್ನು ನಾವು ತಡೆಗಟ್ಟುವ, ನೋವನ್ನು ಆದಷ್ಟು ನಮ್ಮ ತಾಳ್ಮೆಯಿಂದ ಪರಿಹರಿಸಿಕೊಳ್ಳುವಂತಹ ಬುದ್ಧಿವಂತಿಕೆಯನ್ನು ನಾವೆಲ್ಲ ಬೆಳೆಸಿಕೊಳ್ಳೋಣ ಅಂತ ಹೇಳಿಕೊಳ್ಳುತ್ತಾ, ಈ ನೋವು ನಿವಾರಕ ಔಷಧಿಗಳ ದುಷ್ಪರಿಣಾಮಗಳ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಒಳ್ಳೆಯ ಮಾಹಿತಿಯನ್ನು ನೀಡಿದಂಥ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೇ. ಧನ್ಯವಾದಗಳು.